ನಮಸ್ತೆ ಸರ್. ನೀವು ಯರ್ಮಾಳ್ ವಾಸುದೇವರಾವ್, ನನಗೆ ಗುರುಗಳು ಕೂಡ ನೀವು. ನಾನು ಹೈಸ್ಕೂಲಲ್ಲಿ ಇರುವಾಗ ಮತ್ತು PUC ಯಲ್ಲಿರುವಾಗ ನನಗೆ ಯಕ್ಷಗಾನದ ತೆಂಗುತಿಟ್ಟು ಯಕ್ಷಗಾನದ ಮದ್ದಳೆ ವಾದನವನ್ನು 1 ವರ್ಷ ನೀವು ಕಲಿಸಿಕೊಟ್ಟಿದ್ದೀರಿ. ಆನಂತರ ಯಕ್ಷಗಾನದ ಭಾಗವತಿಕೆಯನ್ನು ಕೂಡ ನೀವು ನನಗೆ ಕಲಿಸಿಕೊಟ್ಟವರು. ಬಡಗು ತೆಂಕು ಎರಡೂ ಕೂಡ ನಿಮಗೆ ಗೊತ್ತುಂಟು ಅನ್ನೋ ವಿಚಾರ ಕೂಡ
ನಿಮ್ಮಲ್ಲಿ ವಿದ್ಯಾರ್ಜನೆ ಮಾಡುವಾಗ ನನಗೆ ಮಾತನಾಡುವ ಸಂದರ್ಭದಲ್ಲಿ ನೀವು ಹೇಳಿದವರು. ಆಮೇಲೆ ಕೆಲವಾರು ಪ್ರಸಂಗಗಳನ್ನು ಕೂಡ ನೀವು ರಚಿಸಿದವರು. ಹಿಮ್ಮೇಳದಲ್ಲಿ ವಿಶೇಷವಾಗಿ ಮದ್ದಳೆಯಲ್ಲಿ ವಿಶೇಷ ಪರಿಣಿತಿಯನ್ನು ನೀವು ಸಾಧಿಸಿದವರು. ಆದರೆ ವೃತ್ತಿಯಾಗಿ ಇರಲಿಲ್ಲ. ನೀವು ವೃತ್ತಿಯಲ್ಲಿ ಅಧ್ಯಾಪನವನ್ನು ಮಾಡಿಕೊಂಡು ಹವ್ಯಾಸಿಯಾಗಿ ಇದ್ದಿದ್ದರಿಂದ ಬಹುಶಃ ಈಗಿನ ಅವರಿಗೆ ಹೆಚ್ಚಿನವರಿಗೆ ನಿಮ್ಮ ಪರಿಚಯ ಇರಲಿಕ್ಕಿಲ್ಲ. ಆದರೆ ನಿಮ್ಮ ಶಿಷ್ಯ ವರ್ಗ ದೊಡ್ಡದಿದೆ ಎನ್ನುವ ವಿಚಾರ ನನಗೆ ಗೊತ್ತುಂಟು. ಹಾಗೆ ಈ ಯಕ್ಷಗಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಬೇರೆ ನಿಮ್ಮ ಅಧ್ಯಾಪನ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಕೆಲವೊಂದಷ್ಟು ವಿಚಾರಗಳನ್ನು ನಿಮ್ಮಲ್ಲಿ ಕೇಳಿ ತಿಳಿದುಕೊಳ್ಳುವ ಒಂದು ಉದ್ದೇಶ. ಮೊಟ್ಟ ಮೊದಲಿಗೆ ನೀವು ಈ ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಬಂದ ಬಗೆ ಹೇಗೆ? ನಮ್ಮ ತಂದೆಯವರಿಗೆ ಯಕ್ಷಗಾನದಲ್ಲಿ ಅವರು ಭಾಗವತಿಗೆಯನ್ನು ಸ್ವಲ್ಪ ಮಾಡಬೇಕು. ಹಾಗಾಗಿ ತಂದೆಯ ಮನೆಯಲ್ಲಿ ಅವರು ಪದ್ಯ ಹೇಳುವುದನ್ನು ಕೇಳಿಕೊಂಡು ನನಗೆ ಸಹ ಆಸಕ್ತಿ ಬಂತು. ನಿಮಗೆ ಯಕ್ಷಗಾನ ಮದ್ದಳೆಗಾಗಲಿ ಅಥವಾ ಭಾಗವತಿಕೆಗೆ ಇದಕ್ಕೆಲ್ಲ ಗುರುಗಳು? ಬಡಗುದಿಟ್ಟಿಗೆ ಪುಲ್ಯದೇವ ಶೆಟ್ರು, ಅವರ ಹತ್ರ ನಾನು ಬಡಗಿನ ಮದ್ದಳೆ ಕಲ್ತಿದ್ದೇನೆ ಮತ್ತು ತುಂಬಾ ವರ್ಷ ಅವರೊಟ್ಟಿಗೆ ಇದ್ದು ಹತ್ತಿರದ ಸಂಘ ಸಂಸ್ಥೆಗಳಿಗೆ ತಾಳ ಮದ್ದಳೆಗೆ ಅವರೊಟ್ಟಿಗೆ ಮದ್ದಳೆಗೆ ಅನ್ವೇಷಿಸಲಿಕ್ಕೆ ಹೋಗ್ತಿದ್ದೆ. ಆಮೇಲೆ ನಾನು ವೃತ್ತಿಯನ್ನು ಹಿಡ್ಕೊಂಡು ಬೇರೆ ಕಡೆಗೆ ಹೋಗಬೇಕಾಯ್ತು. ಹಾಗಾಗಿ ಆ ಬಡಗುದಿಟ್ಟು ಅಂದ್ರೆ ಬಡಗುತಿಟ್ಟು ನೀವು ಕಲಿಬೇಕು ಅಂತಾದ್ರೆ ನೀವು ಯಾವ ಸ್ಥಳದಲ್ಲಿದ್ರಿ? ನೀವು ಯರ್ಮಾಳಲ್ಲಿ ಇದ್ದಂತ? ದೇವಸ್ಥಾನದಲ್ಲಿ ಅವರು ಪ್ರತಿ ವರ್ಷವೂ ಕ್ಲಾಸ್ ತರಬೇತಿ. ಆಗ ನಾನು ಸುರಿಗೆ ಪುಂಗಿ ಊದಲಿಕ್ಕೆ ಅಂತೇಳಿ ಹೋದೆ. ಸಣ್ಣ ಹುಡುಗ, 7ನೇ 6ನೇ ಇವಾಗ. ಹಿಂದಿನ ಕಾಲದಲ್ಲಿ ಹಾರ್ಮೋನಿಯ ಆಗಲಿ ಬೇರೆ ಸುದ್ದಿ ಆಗಲಿ ಇರಲಿಲ್ಲ, ಖಾಲಿ ಪುಂಗಿಯನ್ನು ಊದಬೇಕು. ಓಹೋ, ಪುಂಗಿ ಅಂದ್ರೆ ಯಾವ ರೀತಿಯದ್ದು? ಈ ಹಾವಾಡಿಗರು ಮಾಡುವಂತ? ಅದರಲ್ಲಿ ಒಂದು ಸುದ್ದಿಯನ್ನು ಇಟ್ಕೊಂಡು ಅವರವರಿಗೆ ಅದಕ್ಕೆ ಜೇನುಮಾನೆಲ್ಲ ಹಚ್ಚಿ ಅವರಿಗೆ ಬೇಕಾದ ಸುದ್ದಿ ಅದು ಪೂ ಅಂತೇಳಿ ಒಮ್ಮೆ ಊದುವುದು ಒಮ್ಮೆ ಇರಬಾರ್ದು. ಹಾಗೆ ಇಡೀ ದಿನ ಊದಲಿಕ್ಕೆ ಆಗ್ತಿರ್ಲಿಲ್ಲ. ಆ ಮೇಳಗಳಲ್ಲಿ ಕೂಡ ಅದನ್ನೇ ಅದನ್ನೇ ಮುಚ್ಚಿದ್ದಾರೆ. ಓಹೋ, ಪುಂಗಿಯೇ ಇದ್ದದ್ದು ಮುಂಚೆ, ಹಾರ್ಮೋನಿಯಂ ನಂತರ ಬಂದದ್ದು. ಮತ್ತೆ ಎಲ್ಲ ಎಲೆಕ್ಟ್ರಾನಿಕ್ ಇದೆಲ್ಲ ಬಂತು. ಅದನ್ನು ಸುರಿಗೆ ಅದೇ ಪುಂಗಿ ಊದಲಿಕ್ಕೆ ಅಂತೇಳಿ ಹೊತ್ತು ಅವರು ಆಗ ನನಗೆ ಮದ್ದಳೆಯನ್ನು ಬಡಗೈತರ ಮದ್ದಳೆಯನ್ನು ಕಲಿಸಿದ್ರು. ಕಡೆಗೆ ಅದರಲ್ಲಿ ಒಂದು ಅವರೊಟ್ಟಿಗೆ ಅವರು ಪದ್ಯವನ್ನು ಆಡ್ತಿದ್ರು, ಮದ್ದಳೆಯನ್ನು ಬಾರಿಸ್ತಿದ್ರು. ಅರ್ಥಧಾರಿ ದೊಡ್ಡ ಪುಲ್ಯದೇವ ಶೆಟ್ಟಿ ಅಂದರೆ ಹಿಂದಿನ ಕಾಲದಲ್ಲಿ ಬಹಳ ದೊಡ್ಡ ಅರ್ಥಧಾರಿ. ಹಾಗೆ ಅವರೊಂದು ಸಾಹಸ ನನಗೆ ಸಿಕ್ಕಿ ಮತ್ತೆ ನಾನು ಅಧ್ಯಾಪಕನಾಗಿ ಬೇರೆ ಶಾಲೆ ಬೇರೆ ಊರಿಗೆ ಹೋಗುವವರೆಗೆ ಅವರೊಟ್ಟಿಗೆ ಇದ್ದೇನೆ. ಅವರ ಹಿಂದೆ ಅವರ ಇದರಲ್ಲಿ ಹೇಳಿದಾಗ ಕೇಳಿಕೊಂಡು ಅಂದ್ರೆ ಅವರ ಮಾರ್ಗದರ್ಶನ ಇತ್ತು ನಿಮ್ಮ. ಆಮೇಲೆ ಅಲ್ಲಿಂದ ಮತ್ತೆ ನೀವು ತೆಂಗುತಿಟ್ಟಿನ ಮದ್ದಳೆಯನ್ನು ಕಲೀಲಿಕ್ಕೆ ಏನು ಕಾರಣ? ಅಂದ್ರೆ ಯಾರು ಅದಕ್ಕೆ ಗುರುಗಳು ನಿಮ್ಗೆ? ನಾನು ಅರ್ಕುಳ ಅಂತ ಹೇಳಿ ಅಲ್ಲಿ 1-2-3 ವರ್ಷ ಇದ್ದೆ. ಆಗ ಅಲ್ಲಿ ನಾನಿದ್ದ ಊರಿನಲ್ಲಿ ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಪ್ರತಿ ವಾರದಲ್ಲಿ ಒಂದು ದಿನ ತಾಳಮದ್ದಳೆ ಆಗ್ತಿತ್ತು. ಎಲ್ಲಿ? ಆರ್ಕುಳದಲ್ಲಿ. ಆಗ ನಾನು ಸಹ ತಾಳಮದ್ದಳೆ ನೋಡ್ಲಿಕ್ಕೆ ಹೋಗ್ತಿದ್ದೆ. ಆಮೇಲೆ ಸ್ವಲ್ಪ ನನಗೆ ಬಡಗೈಟಿನ ಮದ್ದಳೆ ಗೊತ್ತುಂಟು ಅಂತೇಳಿ ಅವರಿಗೂ ಗೊತ್ತಾಯ್ತು. ಹಾಗೆ ಅದನ್ನು ನುಡಿಸ್ಲಿಕ್ಕೆ ಹೇಳಿದ್ರೆ ನುಡಿಸಿದೆ ಮದ್ದಳೆಯನ್ನು. ಮತ್ತೆ ನೀವು ತೆಂಕುದಿಟ್ಟು ಕಲ್ತಿದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತೇಳಿ ಹೇಳಿದರು ಸಂಘಕ್ಕೆ. ನನಗೆ ಅಲ್ಲಿ ನಾರಾಯಣ ಶೆಟ್ಟಿ ಅಂತೇಳಿ, ಆರ್ಕುಳ ನಾರಾಯಣ ಶೆಟ್ಟಿ ಅಂತೇಳಿ ಅವರು ನನಗೆ ತೆಂಕುದಿಟ್ಟಿನ ಮದ್ದಳೆಯನ್ನು ಹೇಳಿಕೊಟ್ರು. ಹೌದು. ಅಂದ್ರೆ ನಿಮ್ಗೆ ಬಡಗಿನಲ್ಲಿ ಮತ್ತೆ ತೆಂಕಿನಲ್ಲಿ ಎರಡೂ ತಿಟ್ಟಿಗಳಲ್ಲಿ ಕೂಡ ಮದ್ದಳೆ ಜೊತೆ ಚೆಂಡೆಯೂ ಗೊತ್ತಿತ್ತ ಅಥವಾ ಕೇವಲ ಮೊದಲೇ ಮಾತ್ರ? ಆಗಿನ ಕಾಲದಲ್ಲಿ ಚೆಂಡೆ ಈ ಆಟದಲ್ಲಿ ಮಾತ್ರ ಇದ್ದದ್ದು, ಸಂಘ ಸಂಸ್ಥೆಗಳಲ್ಲಿ ಚೆಂಡೆ ಇರಲಿಲ್ಲ. ಮತ್ತೆ ನಾನು ಬೇರೆ ರೀತಿಯಲ್ಲಿ ಚೆಂಡೆಯನ್ನೆಲ್ಲ
ಆಟದ ಇವರಲ್ಲಿ ಮತ್ತೆ ಈ ಹವ್ಯಾಸಿಗಳಲ್ಲಿ ಚೆನ್ನೈ ವಾಸವರೆಲ್ಲ ಕೇಳಿ ತಿಳ್ಕೊಂಡ ಕಲ್ತುಕೊಂಡ. ನೀವು ತೆಂಗುತಿಟ್ಟಿನ ಮತ್ತೆ ಬಡಗುತಿಟ್ಟಿನ ಭಾಗವತಿಕೆ ಕೂಡ ನಿಮ್ಗೆ ಗೊತ್ತುಂಟಾ? ಇಲ್ಲ ಇಲ್ಲ, ನನಗೆ ಬಡಗುತಿಟ್ಟಿಂದು ಮಧ್ಯಾಹ್ನ ಮಾತ್ರ ಗೊತ್ತಿದೆ. ಹಾ, ತೆಂಗುತಿಟ್ಟಿನ ಭಾಗವತಿಕೆ ಗೊತ್ತುಂಟು. ಅದು ಸುಳಿಗೆ ಅದೇ ಅರ್ಕುಳ ನಾರಾಯಣ ಶೆಟ್ಟಿ ಅವರ ಹತ್ರ ಸ್ವಲ್ಪ ಕಲ್ತದ್ದು. ಮತ್ತೆ ನಾನು ಇದು ಬೇರೆ ಊರಿಗೆ ವರ್ಗ ಆಗಿ ಪರಿವಾರಿಗೆ ಬಂದೆ. ಅಲ್ಲಿ ವಿಠಲ್ ಭಟ್ರು ಅಂತೇಳಿ ಅವರು ಒಳ್ಳೆಯ ಭಾಗವತರು. ತೆಂಗುತಿಟ್ಟಿಂದು ಮೇಳಕ್ಕೆ ಹೋಗ್ತಿರ್ಲಿಲ್ಲ, ಹವ್ಯಾಸ ಅಲ್ಲಿ ಪರಿವಾರದಲ್ಲಿಯೂ ಇದು ಆಗ್ತಿತ್ತು, ಯಾವುದು ಕೂಟಗಳು ಆಗ್ತಿತ್ತು. ಅವರು ಭಾಗವತಿಗೆ ಮಾಡ್ತಿದ್ರು. ಮತ್ತೆ ನನಗೆ ನಾನು 5 ವರ್ಷ ಇದ್ದೆ ಪರಿಮಾಣದಲ್ಲಿ. 2-3 ವರ್ಷ ಅವರ ಹತ್ರ ಭಾಗವತಿಗೆ ಮದ್ದಳೆ ಎಲ್ಲ ಕಲ್ತಿದ್ದೀನಿ. ಅವ್ರ ಮದ್ದಳೆ ಸಹ ಗೊತ್ತಿತ್ತು ಅವರಿಗೆ. ನಿಮಗೆ ಈಗ ನೋಡಿ, ನೀವು ಯಕ್ಷಗಾನವನ್ನು ಆಸಕ್ತಿಯಿಂದ ನೀವು ಕಲಿತುಕೊಂಡದ್ದು, ವೃತ್ತಿಯಾಗಿ ನೀವು ಅಧ್ಯಾಪಕರಾಗಿ ಇದ್ರಿ. ನಿಮ್ಗೆ ಯಾವತ್ತಾದ್ರೂ ನಿಮ್ಗೆ ಅನಿಸಿತ್ತ ನಾನು ಯಕ್ಷಗಾನವನ್ನೇ ವೃತ್ತಿಯಾಗಿ ಆರಿಸ್ತಿದ್ರೆ ಒಳ್ಳೇದಿತ್ತು ಅಂತ ಏನಾದ್ರೂ ಅನಿಸಿದ್ದುಂಟಾ? ಇಲ್ಲ ಇಲ್ಲ, ನಾನು ನನ್ನ ಒಂದು ಹುಚ್ಚಿಗೆ ಹವ್ಯಾಸಕ್ಕೆ ಸಮಯ ಸದುಪಯೋಗಪಡಿಸಲಿಕ್ಕೆ ಈಗ ಊರೂರಿಗೆ ಹೋಗುವಾಗ ಈಗ ಯಕ್ಷಗಾನ ಮತ್ತೆ ತಬಲ, ಆಮೇಲೆ ಇದು ವಾಚನ, ಪುರಾಣ ವಾಚನ, ಹೌದು ಹೌದು, ಇದನ್ನೆಲ್ಲ, ಹಾಗೆ ಬಣ್ಣಗಾರಿಕೆ, ಈಗ ಒಂದೊಂದು ಊರಿನಲ್ಲಿ ಹೋಗುವಾಗ ಒಂದೊಂದನ್ನು ಕಲ್ತುಕೊಂಡೆ. ಓಹೋ, ಬಣ್ಣಗಾರಿಕೆಯನ್ನು ಕೂಡ ನೀವು ಕಲ್ತುಕೊಂಡಿದ್ದೀರಿ? ಹೌದು, ನಾಟಕದ್ದು, ಯಕ್ಷಗಾನದ್ದು, ಬಣ್ಣಗಾರಿಕೆ ನನಗೆ. ಅದಕ್ಕೆ ನಾಟಕದಕ್ಕೆ ಇವರು ಬಾರ್ಕೂರು ಪುರಾಣ ಸಾಹೇಬ್. ಆಮೇಲೆ ಆಟದಕ್ಕೆ ನಮ್ಮ ಅವರ ಹೆಸರಿಗೆ ಈಗ ಇಲ್ಲ, ನಮ್ಮವರೇ, ನಮ್ಮ ಸಂಬಂಧಿಕರೇ, ಅವರ ಹತ್ರ ಎಲ್ಲ ಕಲ್ತುಕೊಂಡು. ಈಗ ನೀವು ಹವ್ಯಾಸಿಯಾಗಿ ಯಕ್ಷಗಾನವನ್ನು ಸಾಧಾರಣ ಮಟ್ಟಿಗೆ ಒಂದು 50-60 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ. 50-60 ವರ್ಷದಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಹವ್ಯಾಸಿಯಾಗಿ ತಾಳಮದ್ಲೆಗಳಿಗೆ, ಆಟಗಳಿಗೆ ಎಲ್ಲ ಮದ್ಲೆಗಾರರಾಗಿ ಅಥವಾ ಏನು ಬೇರೆ ಬೇರೆ ರೀತಿಯಿಂದ ನೀವು ಭಾಗವಹಿಸಿದಂಥವ್ರು. ಈ 60-70 ವರ್ಷದ ಅನುಭವದಲ್ಲಿ ನೀವು ಆ ಯಕ್ಷಗಾನವನ್ನು ಅಷ್ಟು ಕಾಲ ನೋಡಿದ್ದೀರಿ ನೀವು ಹತ್ತಿರದಿಂದ. ಮತ್ತೆ ಈ ಮೇಳದ ಆಟಗಳಿಗೂ ಕೂಡ ನೀವು ನೋಡಿದವರು, ಮೇಳದ ಆಟಗಳನ್ನು ಕೂಡ. ಈಗ ಒಬ್ಬ ಕಲಾವಿದನಾಗಿದ್ದವನು ಮೇಳದ ಆಟಗಳನ್ನು ನೋಡುವಾಗ ಅವನು ಚಿಕಿತ್ಸಕ ಬುದ್ಧಿಯಿಂದ, ಅಂದ್ರೆ ವಿಮರ್ಶಕನಾಗಿ ಅದನ್ನು ನೋಡ್ತಾನೆ, ಆಯ್ತಾ? ಈ 60 ವರ್ಷಗಳಲ್ಲಿ ನೀವು ಆಟಗಳನ್ನು, ಕೂಟಗಳನ್ನು ನೋಡಿದ ರೀತಿಯಲ್ಲಿ ಅಂದಿನ ಕಾಲದ ಆಟಕೂಟಗಳಿಗೂ ಇಂದಿನ ಕಾಲದ ಆಟಕೂಟಗಳಿಗೂ ಏನಾದ್ರೂ ಭಾರಿ ದೊಡ್ಡ ದೊಡ್ಡ ವ್ಯತ್ಯಾಸ ಅಂತ ಏನಾದ್ರೂ ನಿಮ್ಗೆ ಅನ್ನಿಸಿದ್ದು ನಿಮ್ಮ ಅಭಿಪ್ರಾಯದಲ್ಲಿ ಉಂಟಾ? ವ್ಯತ್ಯಾಸ, ವೇಷಭೂಷಣ ಇದರಲ್ಲೆಲ್ಲ ವ್ಯತ್ಯಾಸ ಸ್ವಲ್ಪ ಆಗಿದೆ. ಮತ್ತೆ ಆಗಿನ ಕಾಲದಲ್ಲಿ ಈ ವಿದ್ಯುತ್ ದೀಪ ಎಲ್ಲ ಇರಲಿಲ್ಲ. ಹೌದು, ಸುರಿಗೆ ದೊಂದಿಯ ಆಟ ನಾವು ನೋಡಿದ್ದು. ಹೌದು. ಆಮೇಲೆ ಗ್ಯಾಸ್ ಲೈಟ್ ಬಂತು, ಕಡೆಗೆ ಆಗುವಾಗ ವಿದ್ಯುತ್, ಈಗ ಟ್ಯೂಬ್ ಲೈಟ್, ಅದು ಇದೆಲ್ಲ ದೊಡ್ಡ ದೊಡ್ಡ ಲೈಟ್ಗಳೆಲ್ಲ ಈಗ ಆಗ ಆ ದೊಂದಿ ದೀಪದಲ್ಲಿ ಒಂದು ಬೇರೆ ಪ್ರಪಂಚದಾಗಿ ಕಾಡ್ತಿತ್ತು. ಅದು ಸರಿಯಾಗಿ ತೋರ್ತಿರ್ಲಿಲ್ಲ, ಒಂದು ವಿಚಿತ್ರವಾಗಿ ತೋರ್ತಿತ್ತು. ಹೌದು, ಒಂದು ಬೇರೆ ಲೋಕಕ್ಕೆ ನಾವು ಹೋಗ್ತಿದ್ದೆವು, ಬೇರೆ ಲೋಕಕ್ಕೆ ಹೋದ ಹಾಗೆ ಆಗ್ತಿತ್ತು ಅದು. ಈಗ ಆಗಿನ ಅದಕ್ಕೂ ಇದಕ್ಕೆ ಸ್ವಲ್ಪ ಈ ವೇಷಭೂಷಣಗಳಲ್ಲಿ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಅದು ಆಗಬೇಕಾದ್ರೆ, ಯಾಕಂದರೆ ಕಲೆ ಅಂತೇಳಿ ಹೇಳಿದರೆ ನಿಂತ ನೀರಲ್ಲ, ಹರಿಯುವ ನೀರು. ಹಾಗೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅಂತ. ಅಂದರೆ ನೀವು ಆ ಬದಲಾವಣೆಗಳು ಒಳ್ಳೆಯ ಬದಲಾವಣೆಗಳು ಅಂತ ಹೇಳ್ತೀರಾ ಅಥವಾ ಹೇಗೆ ನಿಮ್ಮ ಅಭಿಪ್ರಾಯ? ಒಳ್ಳೆಯ ಬದಲಾವಣೆಗಳನ್ನು ಹೋಗ್ತೇನೆ, ಆದರೆ ಈಗ ಆ ನಾಟಕೀಯ ವೇಷಗಳು ಅದೆಲ್ಲ ಅದು ಯಕ್ಷಗಾನಕ್ಕೆ ಅಷ್ಟು ಹಿಡಿಸುವುದಿಲ್ಲ. ತುಳುನ ಆಟ ಇದ್ರೆ ಅದಕ್ಕೆ ಹಿಡಿಸ್ತದೆ, ಇದ್ರೆ ನಮ್ಮ ಪೌರಾಣಿಕ ಆಟಕ್ಕೆ ಅದು ಹಿಡಿಸುವುದಿಲ್ಲ. ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಪರಂಪರೆ ಯಕ್ಷಗಾನ, ಶಾಸ್ತ್ರೀಯ ಯಕ್ಷಗಾನ ಅಂತಂದ್ರೆ ಅದಕ್ಕೆ ಅದರ ಒಂದು ಗುಣಧರ್ಮ ಏನು? ಶಾಸ್ತ್ರೀಯತೆ, ಪರಂಪರೆ ಅಂದ್ರೆ ಎಂಥದ್ದು ಅಂತ ನಿಮ್ಮ ಅಭಿಪ್ರಾಯದಲ್ಲಿ? ಹಿಂದಿನ ಕಾಲದಿಂದ
ಅದು ಬಂದಂಥದ್ದು. ಹೌದು. ಒಬ್ಬರಿಂದ ಒಬ್ಬರಿಗೆ ಬರುವಾಗ ಅದು ಅದನ್ನು ಶಾಸ್ತ್ರೀಯ ಅಂತೇಳಿ ಹೇಳ್ತಾರೆ. ಹೌದು. ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರು ಒಳ್ಳೆದಕ್ಕಾದ್ರೆ ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಅದನ್ನು ಪೂರಾ ಈಗ ಕೆಲವರು ಪೂರಾ ಹಳದಗೆಡಿಸಿ ಬಿಟ್ಟಿದ್ದಾರೆ. ಅದು ಮಾತ್ರ ಶೋಚನೀಯ. ಅದು ಅಷ್ಟು ಒಳ್ಳೆಯದಾಗುವುದಿಲ್ಲ. ಅದು ನಾಟಕ ನೋಡಿದಾಗ ಅಥವಾ ಇನ್ನೇನಾದರೂ ಯಾವುದಾದ್ರೂ ಕಲೆಯನ್ನು ನೋಡಿದಾಗ ಆಗ್ತದೆ. ನಮ್ಮ ಶುದ್ಧ ಯಕ್ಷಗಾನ ಅಂತ ಹೇಳಿ ಹೇಳಲಿಕ್ಕಾಗುವುದಿಲ್ಲ. ಈಗ ಈ ಮದ್ದಳೆ ಇದರಲ್ಲಿ ಛಾಪಿನಲ್ಲಿ ಆಮೇಲೆ ಈ ತೋಮ್ನಲ್ಲಿ ಎಲ್ಲ ವೈವಿಧ್ಯತೆಗಳೇನಾದ್ರೂ ಉಂಟಾ? ಚಾಪಿನಲ್ಲಿ ಬೆರಳಿನ ಚಾಪು, ಕತ್ತಿನ ಚಾಪು, ಮತ್ತೊಂದು ಚೆಂಡೆ ಚಾಪು ಅಂತೇಳಿ 3 ನಮೂನೆ ಇತ್ತು. ಅದು ಈಗ ಬೇಕು ಅಂತೇಳಿಲ್ಲ. ಯಾಕಂದ್ರೆ ಇದು ಹೇಳ್ಕೊಳ್ತದೆ. ಹೌದು, ಮೈಕುಂಟಲ್ಲ ಅದೆಲ್ಲ ಮೊದಲ ಹಿಂದಿನ ಕಾಲದಲ್ಲಿ ಚೆಂಡೆ ಹೊತ್ತಿಗೆ ಬಾರಿಸುವಾಗ ಮದ್ದಳೆ ಕೇಳಬೇಕಾದ್ರೆ ಚೆಂಡೆ ಚಾಪು ಅಂತೇಳಿ ಕೈ ಬಿಟ್ಟು ಚಾಪು. ಹೌದು. ಆಮೇಲೆ ತಟ್ಟು ಚಾಪು ಹೇಳಿದ್ರೆ ಇಡೀ ಇದರಲ್ಲಿ ಅದು ಬರಬೇಕಿತ್ತು. ಬೆರಳ ಪೆಟ್ಟು ಅಂತ ನಾದ ಬದಲಿಗೆ ಅದ ತಾಳಕ್ಕೆ ಹಾಕಿ ಅದು ಬೆರಳಿನ ಚಾಪು ಅಂತೇಳಿ ಹೇಳ್ತೀವಿ. ಹಾಗೆ ಈಗೆಲ್ಲ ಹೆಚ್ಚಾಗಿ ತಟ್ಟು ಚಾಪು ಉಂಟು, ಬೆರಳಿನ ಚಾಪು ಉಂಟು. ಆದರೆ ಚೆಂಡೆ ಚಾಪು ಅಂತೇಳಿ ಭಾಳ ಅದು ಬೇಕು ಅಂತೇಳಿ ಇಲ್ಲ. ಭಾಳ ಸ್ವರ ಬರ್ತದೆ. ಅದು ಕೈ ಬಿಟ್ಟು ಹೊಡೆಯುವಂಥದ್ದು. ಅದು ಬಡಗಿನಲ್ಲಿ ಈಗಲೂ ಉಂಟು, ಆ ಚಾಪು ಉಂಟು. ತೆಂಗಿನಲ್ಲಿ ಈಗ ಉಪಯೋಗ ಮಾಡುವುದಿಲ್ಲ ಅಂತ ಇರ್ಬೋದು. ಉಂಟು, ಅದು ಉಪಯೋಗ ಬೇಕು ಅಂತೇಳಿ ಇಲ್ಲ. ಅದು ಯಾಕಂದ್ರೆ ಕೇಳ್ತದಲ್ವ, ಅದು ಅತಿರೇಕ ಆಗ್ತದೆ. ಭಾಗವತನನ್ನು ಮೀರಿ ಹೋಗ್ಲಿಕ್ಕೂ ಕೊಡ್ದೆ ಅವರು. ಕರೆಕ್ಟ್. ಹಾಗೆ ಮೀರಿ ಹೋದ್ರೆ ಆಗ ಅದು ಒಳ್ಳೇದಾಗ್ತದೆ. ಅದು ಭಾಗವತನಿಗೆ ಅವನ ಇದಕ್ಕೆ ಸರಿಯಾಗಿ ನಾವು ನುಡಿಸ್ಬೇಕಾಗ್ತದೆ. ಜೋರ ಮೆಲ್ಲಗ ಎಲ್ಲ ಈ ರೀತಿಯಲ್ಲಿ ನುಡಿಸ್ಬೇಕಾಗ್ತದೆ. ಈಗ ಈ ಹವ್ಯಾಸಿ ಕಲಾವಿದರ ಪ್ರದರ್ಶನಕ್ಕೂ ಮೇಳದ ಕಲಾವಿದರ ಪ್ರದರ್ಶನಕ್ಕೂ ವ್ಯತ್ಯಾಸಗಳೇನಾದ್ರೂ ಉಂಟಾ? ವ್ಯತ್ಯಾಸ ಅಂದ್ರೆ ಹವ್ಯಾಸದಲ್ಲಿ ಮೇಳದಲ್ಲಿ ಅವರನ್ನು ನಿಶ್ಚಿತ ಇದರಲ್ಲಿ ಹೋಗ್ತಾರೆ. ನಮ್ಮ ಹವ್ಯಾಸಿಗಳಲ್ಲಿ ಏನಾಗ್ತದೆ ಅಂತೇಳಿ ಸಂಘ ಸಂಸ್ಥೆಗಳಲ್ಲಿ ಕೆಲವರಲ್ಲಿ ಹೆಚ್ಚು ಸದಸ್ಯರಿರ್ತಾರೆ, ಕೆಲವರಲ್ಲಿ ಕಡಿಮೆ ಇರ್ತಾರೆ. ಆ ಸದಸ್ಯರ ವಾರ್ಷಿಕೋತ್ಸವ ಎಲ್ಲ ಮಾಡುವಾಗ ಆ ಸದಸ್ಯರಿಗೆ ಇದು ಕೊಡದಿದ್ರೆ, ಹೌದು, ಅವಕಾಶ ಕೊಡದಿದ್ರೆ ಅವರಿಗೆ ಬೇಸರ ಆಗ್ತದೆ. ಮತ್ತೆ ಅವರು ಬಿಟ್ಟು ಹೋಗುವ ಸಂದರ್ಭ ಉಂಟು, ನನಗೆ ವೇಷ ಕೊಟ್ಟಲಿಲ್ಲ ಅಂತ. ಹಾಗೆ ಎಲ್ಲರನ್ನು ಸೇರಿಸ್ಬೇಕಾಗ್ತದೆ. ಆಗ ಸ್ವಲ್ಪ ವ್ಯತ್ಯಾಸ ಮಾಡಬೇಕಾಗ್ತದೆ ಕಥೆಯಲ್ಲಿ. ಎಲ್ಲ ಕೆಲವು ಪಾತ್ರಗಳನ್ನು ಹೆಚ್ಚು ಸೃಷ್ಟಿಸಬೇಕಾಗ್ತದೆ, ಕೆಲವನ್ನು ಬಿಡಬೇಕಾಗ್ತದೆ. ಇದನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅದು ಕೂಟದಲ್ಲಿ ಆದ್ರೂ ಆಟದಲ್ಲಿ ಆದ್ರೂ ಹವ್ಯಾಸಿಗಳಿಗೆ ಮತ್ತೆ ಈ ವೃತ್ತಿಪರರಿಗೆ ಇರುವ ವ್ಯತ್ಯಾಸ ಇಷ್ಟೇ, ಇದಕ್ಕಿಂತ ಹೆಚ್ಚೇನಿಲ್ಲ. ಈಗ ನೀವು ಗುರುಗಳಾಗಿ ಏನು ಯಕ್ಷಗಾನ ಮದ್ದಳೆಯನ್ನು, ಚೆಂಡೆಯನ್ನು, ಭಾಗವತಿಕೆಯನ್ನು ಎಲ್ಲ ನೀವು ಕಳಿಸಿಕೊಟ್ಟಂಥವ್ರು. ಅಂದ್ರೆ ನಾನು ನಿಮ್ಮ ಶಿಷ್ಯರೇ ಅಲ್ವಾ, ಯಜಮಾಡಿಯಲ್ಲಿ ನೀವು ನನಗೆ ಗುರುಗಳಾಗಿದ್ದವರು. ಈ ಒಂದು ಯಕ್ಷಗಾನದ ಮದ್ದಳೆಯನ್ನಾಗ್ಲಿ ಅಥವಾ ಚೆಂಡೆಯನ್ನಾಗ್ಲಿ ಅಥವಾ ಭಾಗವತಿಕೆಯನ್ನಾಗ್ಲಿ ಯಾವುದೇ ಒಂದು ಭಾಗವನ್ನು ಕಲಿಬೇಕು ಅಂತ ಬರುದಿದ್ರೆ ಎಲ್ಲಿಂದ ನೀವು ಗುರುಗಳಾಗಿ ಯಾವುದನ್ನು ಮೊದಲು ಕಲಿಸ್ತೀರಿ? ಅಲ್ಲ, ಅದು ಅವರು ಕಲಿಸುವುದನ್ನು ಹೊಂದಿಕೊಂಡು ಉಂಟು. ಅವರಿಗೆ ಖಾಲಿ ಮದ್ದಳೆ ಬೇಕಾದ್ರೆ ಅದನ್ನು ಕಲಿಸಿಕೊಡುದು, ಭಾಗವತಿಗೆ ಬೇಕಾದ್ರೆ ಅದನ್ನು ಕಲಿಸಿಕೊಡುದು, ಇನ್ನು ಹೆಜ್ಜೆಗಾರಿಕೆ ಬೇಕಾದ್ರೆ ಅದನ್ನೇ ಕಲಿಸಿಕೊಡುದು. ಹೌದು. ಈಗ ಚೆಂಡೆಗಾರಿಕೆ ಬೇಕು, ಚೆಂಡೆ ಕಲಿಬೇಕು ಅಂತಾದ್ರೆ ಚೆಂಡೆಯನ್ನು ಕಲಿಬೇಕಾದ್ರೆ ಮೊದಲು ಮದ್ದಳೆಯನ್ನು ಕಲಿಬೇಕು. ಮತ್ತೆ ಚೆಂಡೆ ಸುಲಭ ಆಗ್ತದೆ. ಯಾಕಂದ್ರೆ ಚೆಂಡೆ ಉರುಳಿಕೆಗೂ ಮದ್ದಳೆ ಉರುಳಿಕೆಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಮದ್ದಳೆಯಲ್ಲಿ ಕೈಯಲ್ಲಿ ಉರುಳಿಕೆ ಹಾಕೋದು, ಚೆಂಡೆಯಲ್ಲಿ ಕೋಲ್ನಲ್ಲಿ. ಹೌದು. ಮತ್ತೆ ಮದ್ದಳೆಯ ಪೆಟ್ಟಿಗೂ ಚೆಂಡೆಯ ಪೆಟ್ಟಿಗೂ ವ್ಯತ್ಯಾಸ ಇಲ್ಲ. ಮದ್ದಳೆಯ ನಮ್ಮ ಇದರಲ್ಲಿ ಬಡಗಿನಲ್ಲಿ ಚೆಂಡೆ ಮದ್ದಳೆ ಹಾಗೆ ಚೆಂಡೆ ಬರ್ತಾರೆ, ಹಾಗೆ ಮದ್ದಳೆ ಬರ್ತಾರೆ. ಆದರೆ ತೆಂಕುದಿಟ್ಟಿನಲ್ಲಿ
ಚೆಂಡೆ ಇರುವಾಗ ಆ ಚೆಂಡೆ ಒಟ್ಟಿಗೆ ಒಂದು ಉರುಳಿಕೆ ಗಿಳಿಕೆಲ್ಲ ಹಾಕ್ಲಿಕ್ಕಿಲ್ಲ. ಕೇವಲ ಖಾಲಿ ಎಡಬಲ ಕೊಡುದು. ಎಡಬಲ ಕೊಟ್ಟರೆ ಸಾಕಾಗ್ತದೆ. ಇಲ್ಲಿ ಅದು ಗಲೀಜ ಇದ್ರಾಗೆ ತೋರ್ತದೆ. ಈಗ ಹೆಚ್ಚಿನವರು ಹೇಳ್ತಾರೆ ಚೆಂಡೆ ಈಗ ಏರು ಪದಗಳಲ್ಲಿ ಆಗ್ಲಿ ಅಥವಾ ನಿಧಾನ ಪದಗಳಲ್ಲಿ ಆಗ್ಲಿ ಚೆಂಡೆ ಉರುಳಿಕೆ ಚೆಂಡೆಯ ಪೆಟ್ಟು ಇರುವಾಗ್ಲೂ ಕೂಡ ಮದ್ದಳೆಯವರು ಮದ್ದಳೆಯ ಆ ಒಂದು ಬಡಿತ ನುಡಿತಗಳನ್ನು ತೋರಿಸಿದ್ರೆ ತಪ್ಪೇನು ಅಂತ ಕೇಳುವವರು ಇದ್ದಾರೆ. ಸ್ತ್ರೀ ವೇಷ ಎಲ್ಲ ಕುಣಿಸುವಾಗ ಈಗ ಏನು ಮಾಡ್ತಾರೆ, ನಮ್ಮ ತೆಂಕುದೃಷ್ಟಿನಲ್ಲಿ ಚೆಂಡೆಯನ್ನು ಉಪಯೋಗಿಸ್ತಾರೆ ಮೆಲ್ಲಗೆ. ಹೌದು. ಆಗ ಮದ್ದಳೆ ಉರುಳಿಕೆ ಗಿಳಿಕೆ ಎಲ್ಲ ಹಾಕಿದ್ರೆ ಒಳ್ಳೆ ಎರಡು ಕೂಡಿಕೊಂಡು ಹೋದ್ರೆ ಒಳ್ಳೇದಾಗ್ತದೆ. ಇಲ್ಲದಿದ್ರೆ ಚೆಂಡೆ ಇರುವಾಗ ಮದ್ದಳೆ ಅವಶ್ಯಕತೆ ಇಲ್ಲ, ಉರುಳಿಕೆ ಗಿಳಿಕೆ ಎಲ್ಲ ಇಲ್ಲ, ಅಗತ್ಯ ಇಲ್ಲ. ಆಮೇಲೆ ನೋಡಿ ಈಗ ಈ ಸ್ತ್ರೀ ವೇಷಕ್ಕೆ ಈಗ ಚೆಂಡೆಯನ್ನು ಉಪಯೋಗ ಮಾಡ್ತಾರೆ, ಅದು ಅವಶ್ಯಕತೆ ಉಂಟಾ? ಸ್ತ್ರೀ ವೇಷಕ್ಕೆ ಚೆಂಡೆ ಉಪಯೋಗ ಮಾಡ್ತಾರೆ. ಎಂತ ಮಾಡುದು, ಮೊದಲ ಕಾಲದಲ್ಲಿ ಎಲ್ಲ ಈ ಸ್ತ್ರೀ ವೇಷವನ್ನು ಕುಣಿಸುವುದರಲ್ಲಿ ಬಡಗಿನವರು ತುಂಬಾ ಅದರಲ್ಲಿ ನಿಸೀಮರು. ಹೌದು. ಆದರೆ ತೆಂಗಿನಲ್ಲಿ ಅದು ಇತ್ತೀಚೆಗೆ ಪ್ರಾರಂಭ ಅದು ಬಡಗಿನಲ್ಲಿ. ಮತ್ತೆ ಹೆಚ್ಚು ಈ ದ್ರೌಪದಿಯ, ಸೀತೆಯ, ದಮಯಂತಿ ಇಂಥ ಸ್ತ್ರೀ ಪಾತ್ರವನ್ನು ಹೆಚ್ಚು ಗುಣಿಸಿದರೆ ಅದು ಆಗುದಿಲ್ಲ. ಹೌದು ಹೌದು, ಅದು ಆಗುದಿಲ್ಲ. ಈಗ ಕುಣಿಸುವಂತಹ ಸ್ತ್ರೀ ಪಾತ್ರಗಳು ಅಂತ ಉಂಟು. ಅದು ಯಾವುದು, ಈ ಚಿತ್ರಾಂಗದ ಇರ್ಬೋದು, ಪ್ರಭಾವತಿ ಇರ್ಬೋದು, ಅಥವಾ ಈ ದೇವಿ ಮಾತ್ಮೆಯಲ್ಲಿ ಮಾಲಿನಿ ಇರ್ಬೋದು, ಇವೆಲ್ಲ ಕುಣಿಸುವಂತಹ ಪಾತ್ರಗಳು ಅಂತ ಇಟ್ಟುಕೊಂಡ್ರೆ ಆ ಪದ್ಯಗಳಿಗೂ ಕೂಡ ಮದ್ದಳೆಯ ಜೊತೆ ಚೆಂಡೆ ಅವಶ್ಯಕತೆ ಏನು? ಅಲ್ಲಿ ಚೆಂಡೆ ಬೇಕು ಅಂತೇಳಿಲ್ಲ, ಅದು ನಿಜಾಗಿ ಮದ್ದಳೆ ನೋಡ್ತೇವೆ. ಅದು ನಿಜವಾಗಿ ಆದ್ರೆ ಅದೊಂದು ರಸಾಭಾಸ ಅಲ್ವಾ? ಆದ್ರೆ ಈಗ ಅದೇ ಕೆಲವರು ಮೆಲ್ಲಗೆ ಬಾರಿಸ್ತಾರೆ, ಅದು ತಂತೆ ಅಲ್ಲ. ಮತ್ತೆ ವಿಶೇಷವಾಗಿ ಬಾರಿಸ್ಬೇಕು ಅಂತೇಳಿ ಏನಿಲ್ಲ, ಚೆಂಡೆಯನ್ನು ಬಾರಿಸ್ಬೇಕು ಅಂತೇಳಿಲ್ಲ. ಅದು ಒಂದು ರೀತಿ ನೀವು ಹೇಳಿದಾಗ ಆಭಾಸ ಆಗ್ತದೆ. ಮುಂಚೆ ನಾನು ನೋಡುವಾಗ ಚಣ್ಣ ಉಂಡರಿಗೆ ನಿಧಾನ ಪದ್ಯ ವೀಣೆಯ ಪಿಡಿದಿರ್ಪಾಗ್ಲಿ ಅಥವಾ ಇನ್ನೊಂದು ಕೆಲವು ನಿಧಾನ ಪದ್ಯಗಳಿಗೆ ಚೆಂಡೆ ಬಾರಿಸ್ತಲೇ ಇರಲಿಲ್ಲ. ಈಗ ಚೆಂಡೆ ಕೆಳಗೆ ಇಡುವುದಿಲ್ಲ. ಅಲ್ಲ, ಅವರಿಗೆ ರಕ್ಕಸ ವೇಷ ಅಲ್ಲ, ಅವರಿಗೆ ಚೆಂಡೆ ಬಾರಿಸಿದ್ರೆ ತೊಂದರೆ ಇಲ್ಲ. ಬಾರಿಸಿದ್ರೆ ಸ್ತ್ರೀ ಪಾತ್ರಕ್ಕೆ ಅಂತೂ ಅದರ ಅವಶ್ಯಕತೆ ಇಲ್ಲ. ಈಗ ಈ ಮಕ್ಕಳ ಯಕ್ಷಗಾನ ಅಂತ ಉಂಟು, ಆಮೇಲೆ ಮಹಿಳೆಯರ ಯಕ್ಷಗಾನ ಅಂತ ಉಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಮಕ್ಕಳು, ಮಹಿಳೆಯರು ಈ ಯಕ್ಷಗಾನ ಕ್ಷೇತ್ರಕ್ಕೆ ಬಂದು ಯಕ್ಷಗಾನವನ್ನು ಕಲಿತು ಯಕ್ಷಗಾನ ಪ್ರದರ್ಶನ ಮಾಡುವುದಾಗ್ಲಿ ಅದರಲ್ಲಿ ಬಹಳ ಸಂತೋಷ. ಯಾಕಂದ್ರೆ ಯಕ್ಷಗಾನ ಸಣ್ಣ ಮಕ್ಕಳು ಕಲ್ತಿರೆ ಸುರಿಗೆ, ಮತ್ತೆ ದೊಡ್ಡವರಾಗುವಾಗ ಅವರು ತುಂಬಾ ಅದರಲ್ಲಿ ಪರಿಣಿತಿ ಪಡೀಲಿಕ್ಕೆ ಆಗ್ತದೆ. ಮತ್ತೆ ಹೆಂಗಸರು ಸಹ ಹಾಗೆ ಸಣ್ಣ ಮಕ್ಕಳ ಆಟಿಕೆಯಲ್ಲಿ ಕಲ್ತಿರೆ ಮತ್ತೆ ದೊಡ್ಡವರಾದ ಮೇಲೆ ಬೇಕಾದ್ರೆ ಅವರದ್ದೇ ಸಂಘ ಸಂಸ್ಥೆ, ಅವರದ್ದೇ ಸಂಘ ಕಟ್ಟಿಕೊಂಡು ಅವರನ್ನು ಇದು ಮಾಡಿಕೊಂಡು, ಈಗ ಎಷ್ಟೋ ಅಂತ ಸಂಘ ಸಂಸ್ಥೆಗಳಿದ್ದಾರೆ, ಅದೇನು ಆಭಾಸ ಆಗೋದಿಲ್ಲ, ಒಳ್ಳೆಯದಾಗ್ತದೆ. ಅದು ಮೊದಲ ಕಾಲದ ಹಿಂದಿನ ಕಾಲದಲ್ಲಿ ಎಲ್ಲ ಹೆಂಗಸರು ಎಲ್ಲ ಕುಣಿಬಾರ್ದು ಅಂತೇಳಿತ್ತು. ಈಗ ಅದೇನು ಅಂತ ಇದಿಲ್ಲ. ಯಾಕಂದರೆ ಈಗ ಭರತನಾಟ್ಯದಲ್ಲಿ ಹೆಚ್ಚಾಗಿ ಹೆಂಗಸರೇ ಹೆಣ್ಣು ಮಕ್ಕಳೇ ಅಭ್ಯಾಸ ಮಾಡೋದು. ಹಾಗೆ ನಮ್ಮ ಇದರಲ್ಲಿ ಕಲಿಯುವುದು ತೊಂದರೆ. ಈ ಹೆಂಗಸರು ಮೇಳದ ಆಟಗಳಲ್ಲಿ ಭಾಗವಹಿಸುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಅವರವರ ಇದಕ್ಕೆ ಬಿಟ್ಟು ಅವರವರ ಬೇಕಾಗುವುದಿಲ್ಲ. ನೀವು ಹವ್ಯಾಸಿಯಾಗಿ ಈ ಭಾಗವತಿಗೆ ತೆಂಗುತಿಟ್ಟು ಯಕ್ಷಗಾನದ ಭಾಗವತಿಗೆ ಚೆಂಡೆ ಮದ್ಲೆ ಎಲ್ಲ ನೀವು ಕಲಿಸಿಕೊಡ್ತಾ ಇದ್ದವರು, ಆಸಕ್ತರಿಗೆ ಕಲಿಸಿಕೊಡ್ತಾ ಇದ್ದವರು. ಸಾಧಾರಣ ಮಟ್ಟಿಗೆ ಎಷ್ಟೆಲ್ಲ ಊರುಗಳಲ್ಲಿ, ಯಾವೆಲ್ಲ ಊರುಗಳಲ್ಲಿ ನೀವು ಹೇಳಿಕೊಟ್ಟಿದ್ದೀರಿ ಅಂತ ನೀವು ಹೇಳ್ಬೋದಾ? ನಾನು ಮೊದಲು ಪರಿಮಾಣದಲ್ಲಿ ಕ್ಲಾಸ್ ಶುರು ಮಾಡಿದ್ದೆ, ಯಕ್ಷಗಾನ ತರಗತಿ. ಆಗ ಇಬ್ಬರೇ ಇದ್ದದ್ದು. ಆಮೇಲೆ ಪಡುಬಿದ್ರಿಯಲ್ಲಿ, ಯರ್ಮಾಡ್ನಲ್ಲಿ, ಯಜಮಾಡಿಯಲ್ಲಿ, ಹಾಗೆ ಒಲಿಪು, ಉಚ್ಚಿಲ, ಎಲ್ಲೂರು, ಕಾಂಜರಗಟ್ಟೆ, ಮಂಚಗಲ್ಲು, ಕಳತ್ತೂರು, ಕುತ್ಯಾರು,
ಅದಮಾರು, ಕಾಪು, ಬಂಟಗಲ್ಲು, ಕಟ್ಪಾಡಿ, ಹೀಗೆ 10-15 ಊರುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಅವರಿಗೆ ಬೇಕಾದ ಚೆನ್ನೆ ಮಂತ್ರಾಲಯ ಅಥವಾ ಕುಣಿ ಅದನ್ನೆಲ್ಲ ಕಲಿಸಿಕೊಟ್ಟಿದೆ. ಮತ್ತು ಮಕ್ಕಳಿಗೆ ಸಹ ಹೈಸ್ಕೂಲ್ನ, ಕಾಲೇಜಿನ, ಎಲಿಮೆಂಟ್ರಿ ಶಾಲೆಯ ಮಕ್ಕಳಿಗೆ ಅವರಿಗೆ ಬೇಕಾದ ಸಮಯಕ್ಕೆ ಸರಿಯಾಗಿ ಪ್ರಸಂಗವನ್ನು ಎಷ್ಟು ಪದ್ಯ ಬೇಕೋ ಅಷ್ಟು ಪದ್ಯವನ್ನು ತೆಕ್ಕೊಂಡು ಆ ಪದ್ಯದ ಅದೇ ಈ ಯಕ್ಷಗಾನದ ನಿರ್ದೇಶನವನ್ನು ನೀವು ಮಾಡಿದವರು. ಯಕ್ಷಗಾನ ನಿರ್ದೇಶನವನ್ನು ಹೈಸ್ಕೂಲ್ನಲ್ಲಿ, ಎಲಿಮೆಂಟ್ರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮಾಡಿದ್ದೇನೆ. ಒಟ್ಟು ಇಷ್ಟೆಲ್ಲ ಊರುಗಳಲ್ಲಿ ನೀವು ಯಕ್ಷಗಾನ, ತೆಂಗುತಿಟ್ಟು ಯಕ್ಷಗಾನ ತರಗತಿಗಳನ್ನು ನಡೆಸಿದ್ದೀರಿ. ಒಟ್ಟು ಅಂದಾಜು ನಿಮ್ಮ ಎಷ್ಟು ಜನ ಶಿಷ್ಯರೆಲ್ಲ ಇರ್ಬೋದು, ನನ್ನನ್ನು ಸೇರಿಸಿ? ಅದನ್ನೆಲ್ಲ ನಾನು ಲೆಕ್ಕ ಇಡಲಿಲ್ಲ. ಕೆಲವರು ನನಗೀಗ ಯಾರು ಅಂತೇಳಿ ಪರಿಚಯ ಇಲ್ಲ, ಯಾಕಂದರೆ ಪ್ರಾಯ ಆಯ್ತಲ್ಲ. ನೀವು ಆಗ ಹೇಳುವಾಗ ಹೇಳ್ತಾ ಇದ್ರಿ, ನೀವು ತಬಲಾ ಬಾರಿಸ್ಲಿಕ್ಕೆ, ಈ ಗಮಕಕ್ಕೆ, ಇದಕ್ಕೆಲ್ಲ ಹೋಗ್ತಾ ಇದ್ರಿ ಅಂತ ನೀವು ಹೇಳಿದ್ರಿ. ಈ ಹರಿಕತೆಗೆ ಎಲ್ಲ ಯಾವ ಎಲ್ಲ ಹರಿದಾಸರುಗಳೊತ್ತಿಗೆ ನೀವು ತಬಲಗಾರಾಗಿ ನೀವು ಹೋಗ್ತಾ ಇದ್ರಿ? ಸಾಮಾನ್ಯ ನಮ್ಮ ಊರಿಗೆ ಬರುವ ಎಲ್ಲ ಹರಿದಾಸರಿಗೂ ತಬಲಕ್ಕೆ ಕೂತ್ಕೊಳ್ತಿದ್ದೇವೆ. ಅದರಲ್ಲಿ ಗೋಪಾಲಕೃಷ್ಣ ಶ್ರೇಣಿಯವರು, ಮತ್ತೆ ರಾಮದಾಸ ಸ್ವಾಮಿಗಳು, ಶಂಕರನಾರಾಯಣ ಸ್ವಾಮಿಗಳು, ಇವರು ಬಂದರೆ ನಮ್ಮ ಊರಿಗೆ ಅಥವಾ ಆಸುಪಾಸಿನ ಊರಿಗೆ ಅವರಿಗೆ ನಾನೇ ಆಗಬೇಕು ತಬಲಕ್ಕೆ, ಅಷ್ಟು ಅವರಿಗೆ ನನ್ನ ಮೇಲೊಂದು ಪ್ರೀತಿ ಅಭಿಮಾನ ಇತ್ತು. ಅಂದ್ರೆ ಆಸುಪಾಸಿನ ಊರಿಗೆಲ್ಲ ನೀವೇ, ಅಂದ್ರೆ ಯರ್ಮಾಳು, ಉಚ್ಚಿಲ, ಪಡುಬಿದ್ರಿ ಆಸುಪಾಸಿನ ಯಾವ ಊರಲ್ಲಿ ಅವರ ಒಂದು ಶೇಣಿಯವರೊಟ್ಟಿಗೆ ಕೆಲ ಕಡೆಗಳಿಗೆಲ್ಲ ನಾನು ಹೋಗಿದ್ದೇನೆ. ಊರು ಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೆಲವು ಊರುಗಳಿಗೆಲ್ಲ ತಬಲಕ್ಕೆ ಹೋಗಿದ್ದೇನೆ ಅವರೊಟ್ಟಿಗೆ. ಅವರಿಗೆ ನಾನಂದ್ರೆ ಬಹಳ ಅಭಿಮಾನ. ಆಮೇಲೆ ಈ ಅಂದ್ರೆ ಶೇಣಿ ಗೋಪಾಲಕೃಷ್ಣ ಭಟ್ರ ಜೊತೆ, ಶಂಕರನಾರಾಯಣ ಸಾಮಗರ ಜೊತೆ, ಅದೇ ದೊಡ್ಡ ಸಾಮಗರು, ಆಮೇಲೆ ರಾಮದಾಸ ಸಾಮಗರ ಜೊತೆ, ಇವರ ಎಲ್ಲರ ಜೊತೆ ಕೂಡ ನೀವು ಹರಿಕತೆಯಲ್ಲಿ ತಬಲವನ್ನು ಬಾರಿಸಿದರು. ಆಮೇಲೆ ಈ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಆಗ್ತದಲ್ಲ, ಹೌದು, ಅದರಲ್ಲಿ ನಾಟಕಕ್ಕೆ, ಆಮೇಲೆ ಸಂಘ ಸಂಸ್ಥೆಗಳ ಯುವಕ ಮಂಡಲ ಅದರಲ್ಲೆಲ್ಲ ನಾಟಕ, ಇದಕ್ಕೆಲ್ಲ. ಆಮೇಲೆ ಕೆಲ ಸಂಗೀತ ಕಚೇರಿಗಳಿಗೂ ಆಗ ನಮ್ಮ ಊರಿನಲ್ಲಿ ಮೃದಂಗ ಏನಿಲ್ಲ, ಕಡೆಗೆ ತಬಲವನ್ನೇ ಕೂತ್ಕೊಂಡು ಅದನ್ನೇ ಬಾರಿಸಿ ಸುಧಾರಿಸುತ್ತದೆ. ಈಗ ನಿಮ್ಮ ಹಲವಾರು ಅಸಂಖ್ಯ ಶಿಷ್ಯರು ನಿಮ್ಮದಿರ್ಬೋದು, ಯಾಕೆಂದ್ರೆ ನೀವು ಕಡಿಮೆ ಪಕ್ಷ 15-20 ಊರುಗಳಲ್ಲಿ ನೀವು ಕೊಟ್ಟವರು. ನಾನು ಇದ್ದ ಹೆಜಮಾಡಿಯಲ್ಲೇ ನೀವು ನನಗೆ ಗೊತ್ತಿದ್ದ ಹಾಗೆ 2-3 ಕಡೆ ನೀವು ತರಗತಿ ಮಾಡಿದವರು. ಮೊದಲಿಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಆಸುಪಾಸಿನಲ್ಲಾದ್ರು, ಆ ನಂತರ ಬೇರೆ ಕಡೆ ನೀವು ಮಾಡಿದ್ದೀರಿ. ಇದರಲ್ಲಿ ನೀವು ಅಂದ್ರೆ ಒಂದಷ್ಟು ಹೆಸರು ಗಳಿಸಿದವರು, ಹವ್ಯಾಸಿಯ ಹಾಗೆ ಹೆಸರು ಗಳಿಸಿದ ಯಾರಾದ್ರೂ ನಿಮ್ಗೆ ನೆನಪಿದ್ದವರು? ಆಟಕ್ಕೆ ಹೋದವರಿಲ್ಲ. ಆಟಕ್ಕೆ ನೀವು ಹೋಗುದು ಬೇಡ ಅಂತ ನನಗೆ ಹೇಳಿದಿರಲ್ಲ. ಮತ್ತೆ ನಿಮ್ಮ ಯಜಮಾನಿಯಲ್ಲಿ ತಾರನಾಥ ಭಟ್ರು, ಅವರು ಒಳ್ಳೆಯ ಮೊದಲೇಗ. ಹೌದು ಹೌದು ಹೌದು. ಮತ್ತೆ ಪಡುಬಿದ್ರಿಯಲ್ಲಿ ಕೆಲವು ಮೊದಲೇಗಾರರೆಲ್ಲ, ಮೊದಲೇಗಿಂತಲೂ ಭಾಗವತಿಕೆಯಲ್ಲಿ ಗಣಪತಿ ಮತ್ತೆ ನಾಗರಾಜರಾವ್ ಇವರು ಒಳ್ಳೆಯ ಪದ್ಯ ನುಡಿಸ್ತಾರೆ. ಹವ್ಯಾಸಿ ಇದಕ್ಕೆಲ್ಲ ಹೋಗ್ತಾರೆ, ಸಂಘ ಸಂಸ್ಥೆಗಳಿಗೆ, ಅವರ ಕೂಟಗಳಿಗೆ ಅಥವಾ ಆಟಕ್ಕೆ ಹೋಗಿ ಭಾಗವತಿಕೆಯನ್ನು ಮಾಡ್ತಿದ್ರು. ಹಾಗೆ ಆಮೇಲೆ ಕೆಲವು ಕಡೆಗಳಲ್ಲೆಲ್ಲ ಕೆಲವರೆಲ್ಲ ಭಾಗವತಿಕೆಯನ್ನು ಮಾಡ್ತಾ ಇದ್ದಾರೆ. ಈಗಲೂ ಅವರೆಲ್ಲ ಇದು ಚೆನ್ನಮದ್ದಳೆ ಭಾಗವತಿಕೆಯನ್ನು ಮಾಡ್ತಾ ಇದ್ದಾರೆ ಎಷ್ಟೋ ಮಂದಿ ಶಿಷ್ಯಂದಿರು. ಅಲ್ಲಿ ಊರಿನಲ್ಲೆಲ್ಲ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರಿಗೆ ಯಾಕಂದರೆ ನನ್ನ ಹತ್ರ ಕಲೀಲಿಕ್ಕೆ ಬರುವುದೇ ಹವ್ಯಾಸಿಗಳು. ಏನಾದರೂ ಒಂದು ಉದ್ಯೋಗ ಇರ್ತದೆ, ದುಡಿನ ಕಾಲದಲ್ಲಿ ಸಮಯ ಸದುಪಡಿಸಬೇಕು, ಇಲ್ಲದಿದ್ದರೆ ಒಂದು ಆಟದ ಒಂದು ಹುಚ್ಚಿನಿಂದ ಅವರು ಕಲೀಲಿಕ್ಕೆ ಬರ್ತಿದ್ರು. ಹೌದು ಹೌದು. ಹಾಗಾಗಿ ಅವರು ಬಿಡಿನ ಸಮಯದಲ್ಲಿ ಇದನ್ನೆಲ್ಲ ಕಲಿತು ಸಂಘ ಸಂಸ್ಥೆಗಳಲ್ಲಿ ಹತ್ತಿರದ ಊರುಗಳೆಲ್ಲ ಭಾಗವಹಿಸ್ತಾರೆ ಯಕ್ಷಗಾನ ತಾಳಮಂತ್ರಿಯಲ್ಲಿ. ಮತ್ತು ಆಟಕ್ಕೆಲ್ಲ ಹೋಗ್ಲಿಕ್ಕೆ ಅವರಿಗೆ
ಅವರ ಕಸುಬೆ ಇರ್ತದಲ್ಲ ಇರ್ತದೆ. ಹೌದು ಹೌದು. ಹಾಗಾಗಿ ಅವರಿಗೆ ಅಂಥ ಸಂದರ್ಭ ಏನೂ ಇಲ್ಲ. ನೀವು ಅಧ್ಯಾಪಕರಾಗಿ ಇದ್ದಂಥವರು. ಈ ಅಧ್ಯಾಪಕ ವೃತ್ತಿಯಲ್ಲಿ ಮಕ್ಕಳಿಗೆಲ್ಲ ಅಂದರೆ ಪಾಠ ಮಾಡಿಕೊಡುವ ರೀತಿ, ಯಾವ ರೀತಿ ಪಾಠ ಮಾಡಿದರೆ ಮಕ್ಕಳಿಗೆ ಅದು ಹೆಚ್ಚು ಬೇಗ ತಲುಪ್ತದೆ, ಅಥವಾ ಮಕ್ಕಳಿಗೆ ಶಿಕ್ಷೆ ಕೊಡುವುದು ಅನಿವಾರ್ಯವ? ಶಿಕ್ಷೆ ಅಂತಂದರೆ ನಾನು ದೊಡ್ಡ ಶಿಕ್ಷೆ ಅಂತಲ್ಲ, ಈ ಪೆಟ್ಟು ಕೊಡುವುದು, ಹೇಳಿದ್ದು ಕೇಳದಿದ್ರೆ, ಇದೆಲ್ಲ ನಿಮ್ಮ ಅಭಿಪ್ರಾಯದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಕೊಡ್ತದೆ? ಇದು ಯಕ್ಷಗಾನವನ್ನು ಬಿಟ್ಟು ನಾನು ಕೇಳುವಂಥದ್ದು. ಅಧ್ಯಾಪಕರಾಗಿರುವಾಗ ನಾನು ನನ್ನ ಒಂದು ಕ್ರಮದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಮಾಡಿ ಊರಿನವರ ಎಲ್ಲ ಊರಿನಲ್ಲಿಯೂ ನಾನು ಹೋದಂಥ ಊರಿನಲ್ಲೆಲ್ಲ ಅವರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿದ್ದೇನೆ. ಮತ್ತೆ ಶಿಕ್ಷೆ ಅಂದರೆ ಹಿಂದಿನ ಕಾಲದಲ್ಲಿ ಭಾರಿ ಶಿಕ್ಷೆ ಇತ್ತು, ನಾವು ಹಾಗೆಲ್ಲ ಇದು ಮಾಡ್ತಿರ್ಲಿಲ್ಲ. ಎಲ್ಲ ತಂಟೆ ಮಾಡಿದರೆ ಮಾತ್ರ ಒಂದು ಸ್ವಲ್ಪ ಶಿಕ್ಷೆ ಅಂತೇಳಿ ಕೊಡಬೇಕಾಗ್ತಿತ್ತು. ಇಲ್ಲಿದ್ರೆ ನಮಗೆ ನೂರಾರು ಮಕ್ಕಳನ್ನು ನಿಯಂತ್ರಿಸಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಆಗ ಒಂಚೂರು ಹೆದರಿಕೆ ಇದ್ದರೆ ಮಕ್ಕಳಿಗೆ ಅದು ಒಳ್ಳೆಯದು, ಅವರು ಶಿಸ್ತಿನಲ್ಲಿ ಇರ್ತಾರೆ ಅಂತೇಳಿ ಹಾಗೆ ಒಂಚೂರು ಇದು ಮಾಡ್ತಿತ್ತು. ಮತ್ತು ಯಾವ ಮಕ್ಕಳ ಮೇಲೆ ನಮಗೆ ದ್ವೇಷ ಆಗಲಿ ಇದಾಗಲಿ ಇರಲಿಲ್ಲ, ಎಲ್ಲ ಮಕ್ಕಳು ಒಂದೇ. ಹೌದು. ಅಂದರೆ ಯಾರ ಬಗ್ಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟು ಅಥವಾ ಒಂದು ಭೇದ ಭಾವ ಅಂಥದ್ದೇನೂ ಇರಲಿಲ್ಲ, ಎಲ್ಲ ಮಕ್ಕಳು ಒಂದೇ ರೀತಿ. ನಿಮ್ಗೆ ಇರಲಿಲ್ಲ, ಮೇಷ್ಟ್ರುಗಳಾದವರಿಗೆ ಅಂತಹ ಗುಣ ಇರಬಾರ್ದು ಅಲ್ವಾ? ನೀವು ಯಾವೆಲ್ಲ ಊರುಗಳಲ್ಲೆಲ್ಲ ನೀವು ಅಧ್ಯಾಪಕರಾಗಿ ಕೆಲಸ ಮಾಡಿದ್ದೀರಿ? ನಾನು ನಮ್ಮ ಊರಿನ ಹತ್ತಿರ ಒಂದು ಅದುಮಾರು ಅಂತೇಳಿ, ಹೌದು, ಅಲ್ಲಿ 1 ವರ್ಷ ಅಧ್ಯಾಪಕರಾಗಿದ್ದೆ, ಎಲಿಮೆಂಟ್ರಿ ಶಾಲೆ. ಆಮೇಲೆ ಅದ ಊರಿನ ಹೆಸರು ಅರ್ಕುಳದ ಹತ್ತಿರ ನೆಚ್ಚೇರಿಕೆದು ಅಂತೇಳಿ, ಅಲ್ಲಿ ಒಂದು 3 ವರ್ಷ ಅಧ್ಯಾಪಕರಾಗಿದ್ದೆ. ಆಮೇಲೆ ಪಲಿಬಾರ್ನಲ್ಲಿ ಒಂದು 5 ವರ್ಷ ಅಧ್ಯಾಪಕರಾಗಿದ್ದೆ. ಬೀಳ್ನಕರೆ ಅಂತೇಳಿ ಪಡುಬಿದ್ರಿಯಲ್ಲಿ, ಅಲ್ಲಿ ಒಂದು ವರ್ಷದವರೆಗೆ ಅಷ್ಟೇ. ಆಮೇಲೆ ಹೆಚ್ಚಿನಂತೂ ನಮ್ಮ ಊರಿನಲ್ಲಿ ಉರ್ದು ಶಾಲೆಯಲ್ಲಿ, ನಮ್ಮ ಊರಿನ ಉರ್ದು ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ 2-3 ವರ್ಷ ಇದ್ದೆ. ಮತ್ತು ಕನ್ನಡ ಶಾಲೆಯಲ್ಲಿ ಸಾಧಾರಣ 30 ವರ್ಷ ಅಲ್ಲಿಯೇ ಇದ್ದೆ ನಾನು. ನನಗೆ ಆಗ ಬೇರೆ ಊರಿಗೆ ವರ್ಗ ಆದರೆ ಅದು ರದ್ದಾಗಿ ಅಲ್ಲಿಯೇ ಇರುವಂಥ ಒಂದು ಸಂದರ್ಭ ನನಗೆ ಬಂದಿತ್ತು. ಅಂದರೆ ಯರಮಾಳು ಊರಲ್ಲೇ ನೀವು? ಹೌದು, ಅಲ್ಲಿ 2 ತಲೆಮಾರುಗಳಿಗೆ ನಾನು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀರಿ. ಅಂದರೆ ತಂದೆಗೂ ಕೊಟ್ಟಿದ್ದೀರಿ, ಮಗನಿಗೂ ಕೊಟ್ಟಿದ್ದೀರಿ, ತಾಯಿ ಮಗಳು ಹೀಗೆ ಒಟ್ಟು 2 ತಲೆಮಾರಿಗೆ ನೀವು ಶಿಕ್ಷಣವನ್ನು ಕೊಟ್ಟವರು. ನಾನು ಅಧ್ಯಾಪಕನಾಗಿದ್ದ ಶುರುವಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕುವ ಮೊದಲು ಅದುಮಾರು ಅಂತೇಳಿ ಹೇಳಿದಲ್ಲ, ಹೌದು, ಅಲ್ಲಿ ಸ್ವಾತಂತ್ರ್ಯ ಸಿಕ್ಕುವ ಮೊದಲೇ ನಾನು ಅಧ್ಯಾಪಕರಾಗಿದ್ದೆ. ಅಂದ್ರೆ 1945 ಅಂತ ಇಟ್ಕೊಳ್ಬಹುದು. ಸ್ವಾತಂತ್ರ್ಯ ನಮಗೆ 47ರಲ್ಲಿ ಸಿಕ್ಕಿದ್ದು. ಹೌದು, 45ರಲ್ಲಿ 44-45ರಲ್ಲಿ ಅಲ್ಲಿ ಇದ್ದೆ. ಮತ್ತೆ 45 ಹೌದು 46ರಿಂದ 48ರವರೆಗೆ ಅಧ್ಯಾಪಕ ತರಬೇತಿಗೆ. ಹಾಗೆ ಆನಂತರ ಬೇರೆ ಶಾಲೆಗಳಿಗೆಲ್ಲ ಹೋಗಿ. ಈಗ ಸ್ವಾತಂತ್ರ್ಯ ಪೂರ್ವದ ದಿನಗಳಿಗೂ ಸ್ವಾತಂತ್ರ್ಯ ನಂತರದ ದಿನಗಳಿಗೂ ನಿಮ್ಮ ಒಂದು ಅನುಭವದಲ್ಲಿ ಯಾವ ಎಲ್ಲ ನಿಮ್ಮ ಬದಲಾವಣೆಗಳು ಅಂತ? ಅಂದ್ರೆ ಒಳ್ಳೆಯದಾದ್ರೂ ಇರ್ಬೋದು, ಕೆಟ್ಟದಾದ್ರೂ ಇರ್ಬೋದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಷ್ಟೇನು ಅನುಕೂಲತೆ ಇರಲಿಲ್ಲ, ಯಾವುದಕ್ಕೂ ಅನುಕೂಲತೆ ಇರಲಿಲ್ಲ. ಅಂದ್ರೆ ಯಾವುದಕ್ಕೂ ಅಂತಂದ್ರೆ ಸ್ವಲ್ಪ ಅದನ್ನು ಬಿಡಿಸಿ ಹೇಳುವುದಿದ್ರೆ? ಆಗಿನ ಕಾಲದಲ್ಲಿ ಜನರೆಲ್ಲ ಬಹಳ ಬಡವರು, ಹೆಚ್ಚಿನ ಅಂಶ ಬಡವರು. ಏನು ಅವರ ಹತ್ರ ಇದು ಹಣ ಆಗಿನ ಕಾಲದಲ್ಲಿ ಹಣದ್ದು ಬಹಳ, ಹಣಕ್ಕೆ ಭಾರಿ ಬೆಲೆ. ಹಾಗೆ ಎಲ್ಲ ವಿಷಯದಲ್ಲಿಯೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಷ್ಟು ಬ್ರಿಟಿಷರ ಕಾಲ ಅದು ಸುಭಿಷ್ಟ ಕಾಲ ಅಲ್ಲ. ಯಾವ ರೀತಿಯಲ್ಲಿ ನೋಡಿದ್ರು ನಮಗೆ ತೊಂದರೆ. ಇಷ್ಟು ಅನುಕೂಲತೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಎಷ್ಟು ಮುಂದುವರೆದಿದೆ ಅಂತೇಳಿ ಹೇಳಿದರೆ, ಈಗ ನಮಗೆ ನೋಡಿ ನನಗೆ
ಪ್ರಾರಂಭದಲ್ಲಿ 22 ರೂಪಾಯಿ ಸಂಬಳ ಇತ್ತು ಹಾ. ತಿಂಗಳಿಗೆ. ಅದು ಪ್ರತಿ ತಿಂಗಳು ಬರ್ತಿರ್ಲಿಲ್ಲ, ಓಹೋ 3 ತಿಂಗಳಿಗೊಮ್ಮೆ. ಈಗ ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ? ಪೂರ್ವದಲ್ಲಿ. ಹಾ ಆಮೇಲೆ ಇದು ಹೆಚ್ಚಾಗ್ತಾ ಒಂದು ಅನುಕೂಲತೆಗಳು ಹೆಚ್ಚಾಗ್ತಾ ಒಂದು ಈಗ ನಾವು ವಿದ್ಯಾಭ್ಯಾಸ ಅಂತ ಹೇಳಿದರೆ ಈಗ ಬಹಳ ಮುಂದುವರೆದಿದೆ. ಅದೆಲ್ಲ ಸಂತೋಷದ ವಿಚಾರ. ಅಂದ್ರೆ ನಿಮ್ಮ ಕಾಲದಲ್ಲಿ ಸ್ವಾತಂತ್ರ್ಯ ಬಂತು ಅಂತ ಘೋಷಣೆ ಆದಾಗ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಮತ್ತು ಊರಿನಲ್ಲಿ ಆ ಒಂದು ವಾತಾವರಣ ಯಾವ ರೀತಿಯಲ್ಲಿ ಇತ್ತು? ಅದು ಸ್ವಾತಂತ್ರ್ಯ ಅಂತೇಳಿ ಹೇಳಿದ್ರೆ ಸಿಕ್ಕಿತು ಅಂತ ಹೇಳಿದ್ರೆ ಬಹಳ ಸಂತೋಷ ಪಡ್ತಿದ್ರು. ನಾವೆಲ್ಲ ಸ್ವಾತಂತ್ರ್ಯ ಚಳವಳಿ ಸಣ್ಣದಿರುವಾಗ ನಾವೆಲ್ಲ ಕೆಲವು ಸಲ ತಂತಿಗಮ್ಮ ಮುಗಿದು ತಂತಿಯನ್ನು ಮುದ್ದಾಕೋದು, ಆಮೇಲೆ ಹೊರ್ಲಾನ್ ಕಲ್ಲು ಮೈಲ್ ಕಲ್ಲುಗಳನ್ನೆಲ್ಲ ಕಿತ್ತಾಕ್ತಿದ್ದೆವು. ಹಾಗೆ ಚರಕದಲ್ಲಿ ನೂಲು ತೆಗೆದು ತಕಲೆಯಲ್ಲಿ ನೂಲು ತೆಗೆದು ಸ್ವಂತ ಬಟ್ಟೆಯನ್ನು ಮಾಡಿಕೊಡ್ತಿದ್ದೆವು. ಈಗ ಕೆಲವೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಸಹ ದುಡಿದಿದ್ದೇವೆ. ಮತ್ತೆ ಇದು ಸಭೆಯಲ್ಲಿ ಮೆರವಣಿಗೆಯಲ್ಲಿ ಎಲ್ಲ ಭಾಗವಹಿಸ್ತಿದ್ದೆವು. ಅಲ್ಲಲ್ಲ, ನಾನು ಕೇಳುದು 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂತು. ನಿಮ್ಗೆಲ್ಲ ವಿಚಾರ ತಿಳಿಯಿತು, ನಿಮ್ಗೂ ತಿಳಿಯಿತು, ಊರಿನವರಿಗೂ ತಿಳಿಯಿತು, ಎಲ್ಲರಿಗೂ ತಿಳಿಯಿತು. ಆಗ ಯಾವ ರೀತಿಯ ಒಂದು ಇದಿತ್ತು ಅಂತ? ಅದು ಭಾವೋದ್ರೇಕ. ಸ್ವಾತಂತ್ರ್ಯ ಸಿಕ್ಕಿದಲ್ಲ ಅಂತೇಳಿ ನಾವು ಗುಲಾಮರಾಗಿದ್ದವರು ಸ್ವತಂತ್ರ ಅಲ್ಲ, ಅದೊಂದು ಸಂತೋಷವೇ ಸಂತೋಷ. ಅಂದ್ರೆ ಒಂದು ಹಬ್ಬದ ವಾತಾವರಣ ಇತ್ತು. ಹಾಗಾದ್ರೆ ಹಬ್ಬದಕ್ಕಿಂತ ಹೆಚ್ಚಿನ, ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕಿದಲ್ವ. ಅಂದ್ರೆ ಅದು ಆ ಒಂದು ಸಂಭ್ರಮದ ವಾತಾವರಣ ಎಷ್ಟು ಸಮಯದವರೆಗೆ ಇತ್ತು? ಈಗಲೂ ಉಂಟು. ನಾವು ಸ್ವತಂತ್ರರಾಗಿದ್ದೆ ಅಲ್ಲ, ಈಗಲೂ ನಿಮ್ಗೆ ಆ ಸಂಭ್ರಮ ಉಂಟು. ಹೌದು. ಆದ್ರೆ ಕೆಲ ವಿಚಾರಗಳಲ್ಲಿ ನೋಡುವಾಗ ಸ್ವಲ್ಪ ಬೇಸರ ಆಗ್ತದೆ. ಅದಕ್ಕೆ ಎಂತ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮವರೇ, ಎಲ್ಲರೂ ನಮ್ಮವರೇ. ಅಂದ್ರೆ ಈಗಿನ ನೀವು ಸ್ವಾತಂತ್ರ್ಯ ಇಲ್ಲದೆ ಇದ್ದ ದಿನಗಳನ್ನು ನೀವು ಕಂಡವರು, ಆಮೇಲೆ ಸ್ವಾತಂತ್ರ್ಯ ಬಂದ ದಿನಗಳನ್ನು ಕೂಡ ನೀವು ಕಂಡಿದ್ದೀರಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವೇ ಹೇಳಿದ್ರಿ ಬಹಳ ಕಷ್ಟ ಇತ್ತು, ಅಷ್ಟು ಒಳ್ಳೆಯ ವಾತಾವರಣ ಇರಲಿಲ್ಲ, ಎಲ್ಲದಕ್ಕೂ ಕಷ್ಟ ಇತ್ತು. ಬಂದ ನಂತರ ನಾವು ತುಂಬಾ ಮುಂದುವರೆದಿದ್ದೇವೆ, ತುಂಬಾ ನಮಗೆ ಅನುಕೂಲತೆಗಳಾಗಿದೆ ಅಂತ ನೀವು ಹೇಳ್ತೀರಿ. ಈಗ ನಾವೆಲ್ಲ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಇದ್ದವರಲ್ಲ, ನಾವು ಬಹಳ ಇತ್ತೀಚೆಗೆ ಏನು ಹುಟ್ಟಿದವರು. ಈಗ ನಮ್ಗೆ ಏನು ಕಾಣ್ತಾ ಉಂಟು ಅಂತಂದ್ರೆ, ನಮ್ಮ ಭಾರತ ಅಷ್ಟು ಒಂದು ಪ್ರಗತಿಯಲ್ಲಿ ಇಲ್ಲ, ನಾವು ತುಂಬಾ ಹಿಂದುಳಿದಿದ್ದೇವೆ ಬೇರೆಯವರಿಗಿಂತ ಅನ್ನುವಂತ ಒಂದು ಭಾವನೆ ಈಗಿನ ಜನರಿಗೆ ಉಂಟು. ಆಗ್ಬೋದು. ನಮ್ಮ ಕಾಲದಲ್ಲಿ ಈಗ ಬಹಳ ನಮ್ಮ ಭಾರತ ಬಹಳ ಮುಂದುವರೆದಿದೆ ಅಂತೇಳಿ ಹೇಳ್ಬೋದು. ಎಲ್ಲ ವಿಚಾರ, ವಿದ್ಯೆ ಆಗಲಿ ಬೇರೆ ಎಲ್ಲ ವಿಚಾರಗಳಲ್ಲಿಯೂ ಬಹಳ ಮುಂದುವರೆದಿದೆ, ಇನ್ನು ಮುಂದುವರಿಲಿಕ್ಕೆ ಉಂಟು. ಹೌದು ಹೌದು, ಅದೊಂದು ನಿರಂತರ ಪ್ರಕ್ರಿಯೆ. ಹೌದು, ನಿರಂತರ ಮುಂದುವರಿತಾ ಹೋಗ್ತದೆ. ಆಮೇಲೆ ಪುನಃ ಈಗ ಯಕ್ಷಗಾನಕ್ಕೆ ಬರ್ತೇನೆ. ಯಕ್ಷಗಾನ ಏನು ಅಂತಂದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳು, ಯಕ್ಷಗಾನ ಆಟಗಳು, ಕೂಟಗಳು ಎಲ್ಲವೂ ನಡೀತಾ ಇತ್ತು. ಸ್ವಾತಂತ್ರ್ಯ ನಂತರವೂ ನಡೀತಾ ಇತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೀತಾ ಇದ್ದ ಯಕ್ಷಗಾನದ ಆಟಗಳು, ಕೂಟಗಳು, ಅದರ ಒಂದು ಇದು ಹೇಗಿತ್ತು? ಆಗ ಏನು ಹೆದರಿಕೆಯಲ್ಲಿ ಮಾಡ್ತಾ ಇದ್ರ ಅಥವಾ ಏನು ಇಲ್ಲ, ರಾಜಾರೋಷವಾಗಿ ಇತ್ತ, ಹೇಗೆ ಅದು? ಅದೇ ಹೆದರಿಕೆ ಏನೂ ಇರಲಿಲ್ಲ, ಇದಕ್ಕೆ ಬರ್ತಿರ್ಲಿಲ್ಲ. ಪೊಲೀಸರೆಲ್ಲ ಬಂದು ನಮ್ಮವರೆಲ್ಲ ಆಟ ನೋಡಿಕೊಂಡು ಹೋಗ್ತಿದ್ರು. ಓಹೋ, ಅಂದ್ರೆ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಆಗ ಏನು ತೊಂದರೆ ಇರಲಿಲ್ಲ? ತೊಂದರೆ ಸಾಂಸ್ಕೃತಿಕ ಅಂತ ಹೇಳಿದ್ರೆ ಇದು ತನ್ನ ಅಷ್ಟಕ್ಕೆ. ಈಗ ಮೊದಲನ ಕಾಲದಲ್ಲಿ ಹೊತ್ತುಕೊಂಡು ಬರ್ತಿದ್ರು ಪೆಟ್ಟಿಗೆಯನ್ನು ಆಟದವರು, ಬಂದು ಊರಿನಲ್ಲಿ ನಿಂತು ಕೊಡ್ತಿದ್ರು. ಕಡೆಗೆ ಊರಿನವರೆಲ್ಲ ಒಟ್ಟು ಹಾಕಿಕೊಂಡು ಒಂದು ಒಂಟಿಗೆ ಹಾಕಿಕೊಂಡು ಆಟವನ್ನು ಆಡಿಸ್ಬೇಕಿತ್ತು. ಹೌದು ಹೌದು, ಅದು ತನ್ನಷ್ಟಕ್ಕೆ ನಡೀತಾ ಹೋಗ್ತಿತ್ತು. ಅದಕ್ಕೂ ಏನು ಈ ಬ್ರಿಟಿಷರಿಗೇನು ಸಂಬಂಧ ಇರಲಿಲ್ಲ, ಸಂಬಂಧ ಕಂಡುಹಿಡಿಯಲಿಕ್ಕೆ ಆಗುದಿಲ್ಲ. ಹಾಗೆ ನಡೀತಿತ್ತು. ಅಂದ್ರೆ ಈಗ ಹೇಗೆ ನಡೀತಾ ಇತ್ತು ಅದೇ ರೀತಿಯಾಗಿ ಅದರ ಪಾಡಿಗೆ ಅದು ನಡೀತಾ ಇತ್ತು ಅಂತ. ಮತ್ತೆ ಸಾಂಸ್ಕೃತಿಕವಾಗಿ ಅವರು ನಮ್ಮ ಸಂಸ್ಕೃತಿಯನ್ನು ಒಪ್ತರ ಇದ್ರ ಇಲ್ವಾ ಅಂತೇಳಿ ಅದು ನನಗೆ ಗೊತ್ತಿಲ್ಲ. ಈಗ ನೋಡಿ, ನೀವು
ಒಂದು ಮೂರ್ನಾಲ್ಕು ಪ್ರಸಂಗಗಳನ್ನೆಲ್ಲ ಬರೆದಿದ್ದೀರಿ. ಹೌದು. ಈ ಪ್ರಸಂಗ ಬರೀಲಿಕ್ಕೆ ನಿಮಗೆ ಪ್ರೇರಣೆ ಏನು? ಒಂದು. ಎರಡನೇದು, ಈ ಪ್ರಸಂಗ ಬರಿಬೇಕು ಅಂತಾದರೆ ಛಂದಸ್ಸಿನ ಬಗ್ಗೆ ವಿಚಾರಗಳು ತಿಳಿದಿರಬೇಕಾಗ್ತದೆ. ಈ ಛಂದಸ್ಸಿನ ವಿಚಾರಗಳನ್ನೆಲ್ಲ ನೀವು ಯಾರಿಂದ ತಿಳಿದುಕೊಂಡ್ರಿ ಅಥವಾ ಸ್ವಯಂ ನೀವೇ ಕಲ್ತುಕೊಂಡದ್ದ? ಯಾವ ರೀತಿ ಇದು? ನಮಗೆ ಛಂದಸ್ಸು ಶಾಲೆಯಲ್ಲಿ ಎಲ್ಲ ಕಲಿಸಿಕೊಡ್ತಿದ್ರು. ಎಲ್ಲ ಕನ್ನಡ ಪದ್ಯ, ಭಾಮಿನಿ, ಗುರು ಲಘು, ಹೌದು, ಹಾಕ್ಲಿಕ್ಕೆ, ಹೌದು, ಎಲ್ಲವನ್ನು ಕಲಿಸಿಕೊಡ್ತಿದ್ರು. ಉಪಾಧಿ, ಚೌಪಾಧಿ ಇದೆಲ್ಲ. ಆಮೇಲೆ ಅದೇ ರೀತಿಯಲ್ಲಿ ಯಕ್ಷಗಾನ ಪ್ರಸಂಗ ಅದನ್ನು ಹೊಂದಿಕೊಂಡೇ ಉಂಟು. ಹೌದು ಹೌದು, ಅದನ್ನೆಲ್ಲ ಬಿಟ್ಟು ಇಲ್ಲ. ಹಾಗೆ ಮತ್ತೆ ನಾವು ಅಭ್ಯಾಸ ಮಾಡ್ತಾ ಆ ಛಂದಸ್ಸನ್ನೆಲ್ಲ ಬೇರೆಯವರಿಂದ ತಿಳ್ಕೊಂಡು ಅಕ್ಷರಗಣಗಳು, ಮಾತ್ರಾಗಣಗಳು ಇದನ್ನೆಲ್ಲ ತಿಳ್ಕೊಂಡು ರಚಿಸಬೇಕಾಗ್ತದೆ ಪ್ರಸಂಗ. ಅಂದ್ರೆ ನೀವು ಈ ಪ್ರಸಂಗ ರಚನೆಗೆ ನಿಮ್ಗೆ ಪ್ರೇರಣೆ ಏನು? ಈ ಪ್ರಸಂಗ ರಚಿಸಬೇಕು ಅಂತ ನಿಮ್ಗೆ ಅನಿಸಿದ್ದು? ನನಗೆ ಅದೇ ಈ ಪ್ರಸಂಗಗಳನ್ನೆಲ್ಲ ಅದ್ರ ಹಾಗೆ ನಾನು ಒಂದು ಪ್ರಸಂಗ ಬರಿಬೇಕು ಅಂತೇಳಿ ಒಂದು ಆಸೆ ಆಯ್ತು. ಹಾಗಾಗಿ ಮತ್ತೆ ನನಗೆ ಕಲಿಸಿಕೊಡುವಾಗೆಲ್ಲ ತಾಳಗಳು ಎಲ್ಲ ಸರಿಯಾಗಿ ಗೊತ್ತಿದ್ದರಿಂದ ಪ್ರಸಂಗವನ್ನು ರಚಿಸಲಿಕ್ಕೆ ಬಹಳ ಸುಲಭ ಆಯ್ತು. ಒಟ್ಟು ಎಷ್ಟು ಪ್ರಸಂಗ ನೀವು ಬರ್ದಿದ್ದೀರಿ? ನಾನು 4 ಪ್ರಸಂಗ ಓದಿದ್ದೇನೆ. ಯಾವುದೆಲ್ಲ ಪ್ರಸಂಗಗಳು? ಅದು ಗುರುದಕ್ಷಿಣೆ. ಗುರುದಕ್ಷಿಣೆ ಅಂದ್ರೆ ಯಾವ ಕಥೆ ಅದು? ಅದು ಸಾಂದೀಪ ಮುನಿಗಳಿಗೆ ಕೃಷ್ಣ ಮಗನನ್ನು, ಹೌದು, ಗೊತ್ತಾಯ್ತು. ಆಮೇಲೆ ಎರಡನೇದಾಗಿ ನಾಲ್ವರ ಗರ್ವಭಂಗ ಅಂತೇಳಿ. ನಾರದ ಗರ್ವಭಂಗ, ನಾಲ್ವರದ್ದು. ಹೌದು, ಅಂದ್ರೆ 4 ಜನರು. ಅಂದ್ರೆ 3ರದ್ದು ಉಂಟು. ಇದೊಂದು ಯಾವುದೋ ಒಂದು ಪುಸ್ತಕದಲ್ಲಿ ನಾನು ಅದರಲ್ಲಿ ಒಂದು ದೇವೇಂದ್ರನದ್ದು, ಮತ್ತೆ ಬಲರಾಮನದ್ದು, ಆಮೇಲೆ ಸತ್ಯಭಾಮೆಯದ್ದು, ಮತ್ತೆ ಅಯ್ಯೋ ಇಲ್ಲ ಪರವಾಗಿಲ್ಲ, ಪರವಾಗಿಲ್ಲ. ಹೀಗೆ ನಾಲ್ವರ ಗರ್ವಭಂಗ ಅದೊಂದು 4-5 ಗಂಟೆದ್ದು ಪ್ರಸಂಗ. ಮತ್ತೆ ಬೇರೆ 2 ದೂರ್ವ ಗಣೇಶ ಅಂತೇಳಿ, ಗಣಪತಿಗೆ ಈ ಕದಿರು ಅಲ್ಲ ಕದಿಕೆ, ಹೌದೌದು, ಅದೇ ಕದಿರು. ಅದು ಯಾಕೆ ಇಷ್ಟ ಅಂತೇಳಿ ಅದೊಂದು. ಆಮೇಲೆ ನಮ್ಮ ಸತ್ಯನಾರಾಯಣ ವ್ರತ ಉಂಟಲ್ಲ, ಹೌದು, ಅದು ಸಾಧಾರಣ ಇಡೀ ದಿನಕ್ಕೆ ಪ್ರಸಂಗ ಬರೆದಿದ್ದೇನೆ. ಇಡೀ ರಾತ್ರಿಗೆ ಆಗುವ ಹಾಗೆ ಬರೆದಿದ್ದೇನೆ. ಅದರಲ್ಲೆಲ್ಲ ಇದನ್ನೆಲ್ಲ ಮೀರಿ ಹೋಗಲಿಲ್ಲ. ಅದೇ ಈ ಛಂದಸ್ಸು ಮಾತ್ರಗಳ ಆ ಕಥೆಯನ್ನು ಮೀರಿ ಹೋಗ್ಲಿಲ್ಲ. ಯಾಕಂದ್ರೆ ಪ್ರತಿ ಕಡೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತದೆ, ಅದೇ ಕಥೆ. ಆಮೇಲೆ ಈ ಪ್ರಸಂಗವನ್ನು ರಚನೆ ಮಾಡುವಾಗ ನೀವು ಯಕ್ಷಗಾನದ ಆಕಾರಗಳನ್ನೆಲ್ಲ ಗಮನದಲ್ಲಿ ಇಟ್ಟು ಮಾಡಿದ್ದ ಅಥವಾ ಕೂಟಕ್ಕೆ ಬೇಕಾಗಿ ಮಾಡಿದ್ದ ಅಥವಾ ಆಟಕ್ಕೆ ಬೇಕಾಗಿ ಮಾಡಿದ್ದ? ಆಗ್ತದೆ, ಕೂಟಕ್ಕೂ ಆಗ್ತದೆ, ಎಲ್ಲಕ್ಕೂ ಆಗ್ತದೆ. ಅದು ಸಾಧಾರಣ. ಹೌದು, ಕೆಲವೆಲ್ಲ ಆಟಕ್ಕೆ ಸರಿ ಹೋಗ್ತದೆ, ಕೆಲವು ಕೂಟಕ್ಕೆ ಸರಿ ಹೋಗ್ತದೆ. ನಾವೆಲ್ಲ ಮಕ್ಕಳಿಗೆ ಸಂಘ ಸಂಸ್ಥೆಯವರಿಗೆ ಆಟಕ್ಕೋಸ್ಕರ ಬರ್ದಂಥದ್ದು. ಅದನ್ನು ಕೆಲವು ಕಡೆಯಲ್ಲಿ ಆಡಿದ್ದಾರೆ. ಯಾವುದನ್ನು? ಸತ್ಯನಾರಾಯಣ ಕಥೆಯನ್ನು ಆಡಲಿಲ್ಲ, ಅದು ಇತ್ತೀಚೆಗೆ ಬರ್ತದ್ದು. ಬಾಕಿ 3 ಪ್ರಸಂಗಗಳನ್ನು ಶಾಲೆಗಳಲ್ಲಿ ಮತ್ತೆ ಲೋಕಮಂಡಲ ಅಥವಾ ಅಂದ್ರೆ ಹವ್ಯಾಸಿ ವಲಯದಲ್ಲಿ ಸಂಘಗಳಲ್ಲಿ ಎಲ್ಲ ಆಡಿದ್ದಾರೆ. ಒಳ್ಳೇದಾಗ್ತದೆ. ಅಂದ್ರೆ ಈ ಸಾಂದೀಪನಿ ಆ ಕಥೆ ಗುರುದಕ್ಷಿಣೆ ಅದನ್ನು ಕೂಟಕ್ಕೆ ಬಹಳ ಚೆನ್ನಾಗಿ ಅಳವಡಿಕೆ ಮಾಡಿಕೊಳ್ಬಹುದು. ಕೂಟಕ್ಕೆ ಅಷ್ಟು ಒಳ್ಳೇದಾಗೋದಿಲ್ಲ, ಇದು ಸಣ್ಣ ಮಕ್ಕಳಿಗೋಸ್ಕರ ಬರ್ದದ್ದು. ಅಂದ್ರೆ ಒಟ್ಟು ಎಷ್ಟು ಕಾಲಕ್ಕೆ ಅಂತ ನೀವು ಬರ್ದದ್ದು? 2 ಗಂಟೆ ಒಳಗೆ. ಅಂದ್ರೆ ಕೂಟಕ್ಕೆ ಆಗ್ಲಿಕ್ಕಿಲ್ಲ ಹಾಗಾದ್ರೆ. ಅಂದ್ರೆ ಕೇವಲ ಮಕ್ಕಳಿಗೋಸ್ಕರ ಅಂತಾನೆ ಅದನ್ನು ಬರ್ತದೆ. ಬಾಕಿ ಉಳಿದ 3 ಪ್ರಸಂಗ ಮಕ್ಕಳಿಗಲ್ಲ, ಹವ್ಯಾಸಿಗಳಿಗೆ ಅಥವಾ ಮೇಳದವರಿಗೆ ಆಗ್ತದೆ, ತೊಂದರೆ ಇಲ್ಲ ಆಡುವುದಿದ್ರೆ. ನೀವು ಈ ಹವ್ಯಾಸಿ ವಲಯದಲ್ಲಿ ನೀವು ಮೊದಲೇಗಾರರಾಗೆಲ್ಲ ಹೋಗ್ತಾ ಇದ್ರಿ, ಆಗೆಲ್ಲ ಯಾವೆಲ್ಲ ಹೆಸರಾಂತ ಕಲಾವಿದರ ಜೊತೆ ಎಲ್ಲ ನೀವು, ಅಂದ್ರೆ ಯಾವೆಲ್ಲ ಹೆಸರಾಂತ ಭಾಗವತರು ಅಥವಾ ಅರ್ಥಧಾರಿಗಳ ಜೊತೆ ವೇದಿಕೆ ಹಂಚಿಕೊಂಡಿದ್ದೀರಿ? ನಾನು ಹೆಚ್ಚಾಗಿ ಮದ್ದಳೆಗೆ ಹೋಗ್ತಿದ್ದದ್ದು.
ಕೆಲವು ಸಲ ಮೇಳಕ್ಕೆ ಸಹ ಯಾರು ಇಲ್ದಿದ್ರೆ ಕರಿತಿದ್ರು. ಹೌದು ಹೌದು. ಆಗ ಹೋಗ್ತಿದ್ದೆ ಮದ್ದಳೆಗೆ. ಹಾ. ಮತ್ತೆ ನನಗೆ ಬಹಳ ಇಷ್ಟವಾದವರು ಅಂತೇಳಿ ಹೇಳಿದ್ರೆ ಅಗಾರಿ ಶ್ರೀನಿವಾಸ ಭಾಗವತರು. ಹಾ. ಅವರ ಜೊತೆ ನೀವು ಮೊದಲಿಗೆ ಹೋಗಿದ್ದೀರಿ? ನಾನು ಮದ್ದಳೆಗೆ ಕೆಲವಡೆಗೆಲ್ಲ ಹೋಗಿದ್ದೇನೆ. ಹಾ. ಅವರು ನನ್ನನ್ನು ಬಹಳ, ನಾನು ಅವರಿಗಿಂತ ತುಂಬಾ ಸಣ್ಣವ. ಹೌದು ಹೌದು. ಅವರು ಬಹಳ ಒಂದು ಪ್ರೀತಿಯಿಂದ ನನ್ನನ್ನು ನಡೆಸಿಕೊಂಡು ಹೋಗ್ತಿದ್ರು. ಒಂದ್ಸಲ ಒಂದು ಉಡುಪಿಯಲ್ಲಿ 4 ಬೀದಿಯಲ್ಲಿ ಆ ಶ್ರೀನಿವಾಸ ಭಾಗವತರಿಗೆ ಸನ್ಮಾನ, ಆಮೇಲೆ 1-2 ಗಂಟೆ ಪ್ರಸಂಗ ಇಟ್ಟಿದ್ರು. ಅದರಲ್ಲಿ ಮದ್ದಳೆ ವಾಸಕ್ಕೆ ಯಾರು ಹೋಗ್ಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರು ಪಂಡಿತರು ಅಂತ ಹೇಳೋರು ಚೆಂಡೆಗೆ ಬಂದಿದ್ರು. ಅವರು ಸ್ವಲ್ಪ ಪೆದಮ್, ಹಾಗೆ ಯಾರು ಮದ್ದಳೆಗೆ ಕೂತ್ಕೊಳ್ಳಿಕ್ಕೆ ಬರಲಿಲ್ಲ. ಕಡೆಗೆ ನಾನು ಆ ದಿವಸ ಈ ಮುಖವಾಡಲಿಕ್ಕೆ ಬೇರೊಬ್ಬರೊಟ್ಟಿಗೆ ಹೋದ್ದು, ನಾನು ಮೇಕಪ್ ಮಾಡಲಿಕ್ಕೆ ಹೋದ್ದು. ಕಡೆಗೆ ಅವರು ಆಟ ಆಡಿಸುವವರು ಬಂದು ಕೇಳಿದೆ, ನಾನು ಬರುವುದಿಲ್ಲ, ನಾನು ಮೇಕಪ್ಪಿಗೆ ಬಂದದ್ದು ಅಂತ ಹೇಳಿದೆ. ಕಡೆಗೆ ನನ್ನನ್ನು ಕರ್ಕೊಂಡು ಹೋದವರನ್ನು ಕೇಳಿಕೊಂಡು ನನ್ನನ್ನು ಕರ್ಕೊಂಡು ಹೋದ್ರು ಮದ್ದಳೆ. ಅಲ್ಲಿ ನಮ್ಮದು ಆಗಾರಿಗಳು ಅವರು ಹೋದಾಗೆ ನಾನು ಹೋಗ್ತಿದ್ದೆ. ಈ ಚೆಂಡೆಯವರು ಸ್ವಲ್ಪ ವ್ಯತ್ಯಾಸ ಮಾಡ್ತಿದ್ರು. ಆಗ ಅವರು ಹೇಳಿದ್ರು, ಹೆದರಬೇಡ, ನನ್ನನ್ನು ನೋಡಿ, ನನ್ನ ತಾಳವನ್ನು ನೋಡಿ ನೀನು ಇದು ಮಾಡು, ಮೊದಲೇ ಮಾಡು, ನೀನೇನು ಹೆದರಿಕೆ ಮಾಡುದು ಬೇಡ ಅಂತೇಳಿ ಹಾಗೆ ಬಹಳ ಸುಧಾರಿಕೆಯನ್ನು ಕಡೆಗೆ ಆ ಜನ ಚೆಂಡೆ ಇಟ್ಟು ಹೋಯ್ತು. ಮತ್ತೆ ಯಾರೋ ಬಂದು ಚೆಂಡೆಯನ್ನು ಅಲ್ಲಿ ಪಾಂಗಣ್ಣ ಅಂತೇಳಿ, ಹೌದು ಅವರೆಲ್ಲ ಬಂದು ಚೆಂಡೆಯನ್ನು ಹಿಡಿದ್ರು. ಅಂದ್ರೆ ಅಕಾರಿಗಳು ಅವರನ್ನು ತಾಳಬ್ರಹ್ಮ ಅಂತೇಳಿ ನಾವು ಆಗಿನ ಕಾಲದಲ್ಲಿ ಹೇಳ್ತಿದ್ದೀವಿ. ಅವರ ತಾಳ ಹೋಗುವಂಥದ್ದು ಬಹಳ ಒಂದು ಲಯಬದ್ಧವಾಗಿತ್ತು. ಆಮೇಲೆ ಬೇರೆ ಅಗರಿ ಶ್ರೀನಿವಾಸ ಭಾಗವತರನ್ನು ಬಿಟ್ಟು ಬೇರೆ ಯಾರ ಜೊತೆ ಎಲ್ಲ ನೀವು? ಹಾಗೆ ಮಂಡ್ಯಾಚಾರು ಅವರ ಜೊತೆ ಕೂತ್ಕೊಂಡಿದ್ದೆ. ಅವರು ಹರಿಕಥೆಯನ್ನು ಮಾಡ್ತಿದ್ರು. ಮುಂಚೆ? ಹೌದು. ಓಹೋ, ನನಗಿದು ಗೊತ್ತಿರ್ಲಿಲ್ಲ. ಅವರ ಹರಿಕಥೆಗೂ ನಾನು ಮದ್ಲೆ ವಾಸ್ತಿಯಲ್ಲ, ಮಂಡಾಚಾರ್ಯ ಅಂತೇಳಿ. ಹೌದೌದು, ದಾಮೋದರ ಮಂಡಾಚಾರ್ಯ. ಹೌದು ಹೌದು. ಅವರು ಅವರೊಟ್ಟಿಗೆ ನನ್ನ ಹರಿಕಥೆಗೆ ನೀವು ತಬ್ಲಕ್ಕೆಲ್ಲ ಹೋಗ್ತಿದ್ರಿ? ಮತ್ತೆ ಕೂತ್ಕೊಳ್ತಿದ್ದೆ ಅವರ ಭಾಗವತಿಕೆಗೆ. ಓಹೋ. ಆಮೇಲೆ ಶ್ರೀನಿವಾಸ ಭಾಗವತರಾಯ್ತು. ಅವರ ಮಗ ರಘುರಾಮ ಭಾಗವತರ ನನ್ನ ಪ್ರಾಯದವರೇ ದೋಸ್ತಿಗಳು. ಅವರು ನಮ್ಮ ವಿದ್ಯಾ ಇಲಾಖೆಯಲ್ಲೇ ಇದ್ದವರು. ಅವರ ಕಡೆಗೆ ಸ್ವರ್ಕಲ್ ಮೇಳ ಆಗುವಾಗ ಅದಕ್ಕೆ ಸೇರಿದ್ರು. ನನ್ನ ಹತ್ರ ಹೇಳಿದ್ರು ಬಾ ಅಂತ, ನಾನು ಹೋಗ್ಲಿಲ್ಲ. ಅದೇ ಅಂದ್ರೆ ವೃತ್ತಿಯನ್ನು ಬಿಟ್ಟು ನೀವು ಹೋಗ್ಲಿಕ್ಕೆ ನಿಮಗೆ ಸರಿಯಾಗ್ಲಿಲ್ಲ. ನನಗೆ ರಾತ್ರಿ ಎಲ್ಲ ಅಷ್ಟು ಪ್ರತಿದಿನ ನಿದ್ದೆ ಬಿಡ್ಲಿಕ್ಕೆ ಅದರಿಂದ ಸಾಧ್ಯ ಇಲ್ಲ. ಅಂದ್ರೆ ನನ್ನ ಶರೀರ ಅಷ್ಟು ಬಲವಾದ್ದಲ್ಲ, ಹಾಗಾಗಿ ನನಗೆ ಹೋಗ್ಬಿಟ್ಟಿಲ್ಲ. ಇದೇ ನನಗೂ ಹೋಗ್ಬೋದು. ನಾನು ಅಧ್ಯಾಪಕ ವೃತ್ತಿಯಲ್ಲಿ ನಿವೃತ್ತನಾಗಿ ಈಗ ವಿಶ್ರಾಂತ ಜೀವನ 28 ವರ್ಷ ಆಯ್ತು. ಈಗ ನೀವು ಹವ್ಯಾಸಿಗಳಿಗೆ ಮೊದಲಿಗೆ ಅಥವಾ ಕಲಿಸ್ಲಿಕ್ಕೆ ಅದಕ್ಕೆಲ್ಲ ಯಾವ್ದಕ್ಕೂ ಅಲ್ಲ, ಈ ವರ್ಷದಿಂದ ಈಗ ಒಂದು 5-6 ತಿಂಗಳಿಂದ ಹೋಗುದಿಲ್ಲ. ಅಲ್ಲಿಯವರೆಗೂ ಅಂದ್ರೆ ಹೋದ 6 ತಿಂಗಳ ಹಿಂದಿನವರೆಗೂ ನೀವು ಹೋಗ್ತಾ ಇದ್ರಿ? ಈಗ ಅಂದ್ರೆ ನನಗೆ ಕೈ ಎಲ್ಲ ತಿರುಗುವುದಿಲ್ಲ. ಮೊದಲೇ? ಹೌದು ಹೌದು. ಸುತ್ತಿಗೆ ಬದ್ಧವಾಗಿ ಹಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಎಲ್ಲ ಬಿಟ್ಟು ಈಗ ಮಕ್ಕಳೊಟ್ಟಿಗೆ ವಿಶ್ರಾಂತ ಜೀವನ. ಇಷ್ಟು ಹೊತ್ತು ಯಕ್ಷಗಾನದ ಬಗ್ಗೆ, ಆಮೇಲೆ ಒಂದು ನಮ್ಮ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರದ ಸ್ಥಿತಿಗತಿಗಳ ಬಗ್ಗೆ ಹಾಗೂ ಅಧ್ಯಾಪಕ ವೃತ್ತಿಯ ಬಗ್ಗೆ ಭಾಳ ಚೆನ್ನಾಗಿ ವಿಶೇಷವಾಗಿ ಕೆಲವೊಂದಷ್ಟು ವಿಚಾರಗಳನ್ನೆಲ್ಲ ನೀವು ಹಂಚಿಕೊಂಡ್ರಿ. ವಿಶೇಷವಾಗಿ ನನಗೆ ಇದು ಬಹಳ ವಿಶೇಷ. ಯಾಕೆ ಅಂತಂದರೆ ನೀವು ನನಗೆ ಯಕ್ಷಗಾನವನ್ನು ಕಲಿಸಿದ ಗುರುಗಳು. ನಾನು ನಿಮ್ಮಿಂದ ಯಕ್ಷಗಾನವನ್ನು ಕಲಿತವ. ಎಷ್ಟು ನಾನು ಅದನ್ನು ಸರಿ ಕಲ್ತಿದ್ದೇನೆ ಅನ್ನೋದು ನನಗೂ ಗೊತ್ತಿಲ್ಲ. ಅಂತೂ ನಿಮ್ಮಿಂದ ನಾನು ಮೊದಲೇನಾಗಲಿ ನನ್ನ ಆಸಕ್ತಿಯನ್ನು ನಾನು ಅದನ್ನು ಬೆಳವಣಿಗೆ ಮಾಡಲಿಕ್ಕೆ ಕಾರಣವೇ ನೀವು. ಅಂದರೆ ಆ ಮೊದಲೆಯನ್ನು ನಾನು ಕಲಿತು
ಅಥವಾ ಭಾಗವತಿಕೆಯನ್ನು ಕಲಿತು ನಾನು ರಂಗಪ್ರಯೋಗಕ್ಕೆ ಹೋಗದೇ ಇದ್ರೂ ಕೂಡ ಆ ಏನು ಪ್ರೇಕ್ಷಕನಾಗಿ ಅದನ್ನು ಆಸ್ವಾದಿಸುವಲ್ಲಿ ಇನ್ನೂ ಹೆಚ್ಚಿನ ಒಂದು ಮಟ್ಟಕ್ಕೆ ನಾನು ಬೆಳೆಯುವಲ್ಲಿ ನಿಮ್ಮ ಒಂದು ವಿದ್ಯೆ ನನಗೆ ಸಹಕಾರಿಯಾಗಿದೆ. ಆ ಕಾರಣದಿಂದಾಗಿ ಅಂದರೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಗುರುದಕ್ಷಿಣೆಯ ರೂಪದಲ್ಲಿ ಇದು ನಿಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಆ ಒಂದು ಕಾರಣಕ್ಕಾಗಿ ನಿಮ್ಮಲ್ಲಿ ಇಷ್ಟೊಂದು ಹೊತ್ತು ಕೆಲವು ಯಕ್ಷಗಾನದ ಬಗ್ಗೆ ಇದರ ಎಲ್ಲದರ ಬಗ್ಗೆ ನಾವು ಇಷ್ಟು ಹೊತ್ತು ಮಾತಾಡಿದೆವು. ಇಷ್ಟು ಹೊತ್ತು ನನಗೆ ಅವಕಾಶ ಕೊಟ್ಟು ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಒಂದು ಮನ ಬಿಚ್ಚಿ ಮಾತಾಡಿದರೆ ನಮಗೆ ನಿಮ್ಮ ಶಿಷ್ಯನಾಗಿ ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನೀವು ಇಲ್ಲಿ ನಾನು ಇದ್ದ ಮನೆಗೆ ಬಂದು ನನ್ನ ವಿಚಾರದಲ್ಲಿ ಇಷ್ಟೆಲ್ಲ ಉತ್ಸಾಹವನ್ನು ತೆಕ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೂ ಕೂಡ ಸಲ್ಲಿಸ್ತೇನೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ.